4ನೇ ಸ್ಕಂದ 6ನೇ ಅಧ್ಯಾಯ ಶ್ಲೋಕ 26. ಸ್ಕಂದ 6ನೇ ಅಧ್ಯಾಯ ಯಯೋಸ್ತತ್ ಸ್ನಾನ ವಿಭ್ರಷ್ಟಾ ವಿಭ್ರಷ್ಟಾ ನವ ಕುಂಕುಮ ಪಿಂಜರಂ ವಿತೃಷೋ ಅಪಿ ಪಿಬಂತಿ ಅಂಬಃ ಪಾಯಯಂತೋ ಗಜಾಗಜೀಃ ಸುರಸ್ತ್ರೀಯರು ಸ್ನಾನ ಮಾಡಿದ ಮೇಲೆ ಆ ನದಿಗಳ ನೀರು ಅವರ ದೇಹದ ಕುಂಕುಮದಿಂದಾಗಿ ಹಳದಿ ಬಣ್ಣವಾಗುವುದು, ಮಧುರವಾದ ಪರಿಮಳದಿಂದ ಕೂಡಿರುವುದು. ಆನೆಗಳು ತಮ್ಮ ಹೆಣ್ಣಾನೆಗಳೊಡನೆ ಅಲ್ಲಿಗೆ ಮೀಯಲು ಬರುವವು. ಬಾಯಾರಿಕೆ ಇಲ್ಲದಿದ್ದರೂ ಆ ನೀರನ್ನು ಕುಡಿಯುವು. ಸುರಸ್ತ್ರೀಯರು ಸ್ನಾನ ಮಾಡಿದ ಮೇಲೆ ಆ ನದಿಗಳ ನೀರು ಅವರ ದೇಹದ ಕುಂಕುಮದಿಂದಾಗಿ ಹಳದಿ ಬಣ್ಣವಾಗುವುದು, ಮಧುರವಾದ ಪರಿಮಳದಿಂದ ಕೂಡಿರುವುದು. ಆನೆಗಳು ತಮ್ಮ ಹೆಣ್ಣಾನೆಗಳೊಡನೆ ಅಲ್ಲಿಗೆ ಮೀಯಲು ಬರುವು. ಬಾಯಾರಿಕೆ ಇಲ್ಲದಿದ್ದರೂ ಆ ನೀರನ್ನು ಕುಡಿಯುವು. 27. ತಾರಹೇಮ ಮಹಾರತ್ನ ವಿಮಾನ ಶತಸಂಕುಲಾಂ ಶ್ಯಾಂ ಪುಣ್ಯಜನ ಸ್ತ್ರೀಭಿರ್ ಯಥಾಖಂ ಸಟದಿ ಘನಂ. ಆ ದೇವತಾ ಸ್ತ್ರೀಯರ ವಿಮಾನಗಳು ಮುತ್ತುಗಳಿಂದಲೂ ಚಿನ್ನ ಮತ್ತಿತರ ಅಮೂಲ್ಯ ರತ್ನಗಳಿಂದಲೂ ಅಲಂಕೃತವಾದವು. ಅವರು ಆಗಾಗ ಮಿಂಚಿನಿಂದ ಥಳಥಳಿಸುವ ಆಕಾಶದ ಮೋಡಗಳನ್ನು ಹೋಲುವರು. ಆ ದೇವತಾ ಸ್ತ್ರೀಯರ ವಿಮಾನಗಳು ಮುತ್ತುಗಳಿಂದಲೂ ಚಿನ್ನ ಮತ್ತಿತರ ಅಮೂಲ್ಯ ರತ್ನಗಳಿಂದಲೂ ಅಲಂಕೃತವಾದವು. ಅವರು ಆಗಾಗ ಮಿಂಚಿನಿಂದ ಥಳಥಳಿಸುವ ಆಕಾಶದ ಮೋಡಗಳನ್ನು ಹೋಲುವರು. ಭಾವಾರ್ಥ ಮತ್ತೆ ಯಾರುತ್ತಾರೆ? ಹರೇ ಕೃಷ್ಣ. ವರದಾ ಮಾತಾಜಿ ನಿಮ್ದು ಓದಿ ಆಯ್ತಾ? ಮಾತಾಜಿ ನಿಮ್ದು ಓದಿ ಆಯ್ತು ಮಾತಾಜಿ. ಹರೇ ಕೃಷ್ಣ. ವಿಮಂಗಲ ಮಾತಾಜಿ. ಕೃಷ್ಣ ಮಾತಾಜಿ, ನನ್ನಾಗ ಮಾತಾಡಿ ಕರೆದಿದ್ದ? ಭಾವಾರ್ಥ ಓದಿದಿರಾ? ಇಲ್ಲ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ. ಈ ಶ್ಲೋಕದಲ್ಲಿ ವರ್ಣಿಸಿರುವ ವಿಮಾನಗಳು ತಮ್ಮ ಅನುಭವಕ್ಕೆ ಬಂದಿರುವ ವಿಮಾನಗಳಿಗಿಂತ ಬೇರೆ. ಶ್ರೀಮದ್ ಭಾಗವತದಲ್ಲೂ ಸಮಸ್ತ ವೈದಿಕ ಸಾಹಿತ್ಯದಲ್ಲೂ ವಿಮಾನದ ಅನೇಕ ವರ್ಣನೆಗಳಿವೆ. ಇವು ಗಗನದಲ್ಲಿ ಸಂಚರಿಸುವ ಯಾನಗಳು. ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ಬಗೆಯ ವಿಮಾನಗಳಿವೆ. ಈ ಭೂಮಿಯಲ್ಲಿ ಯಂತ್ರದಿಂದ ಚಲಿಸುವ ವಿಮಾನಗಳಿದ್ದರೆ ಇತರ ಲೋಕಗಳಲ್ಲಿ ಅವನ್ನು ಯಂತ್ರದಿಂದಲ್ಲ
ಮಂತ್ರಗಳಿಂದಲೂ ನಡೆಸಲಾಗುತ್ತದೆ. ವಿಶೇಷವಾಗಿ ಸ್ವರ್ಗ ಲೋಕಗಳಲ್ಲಿನ ಸ್ತ್ರೀಯರು ಒಂದು ಲೋಕದಿಂದ ಇನ್ನೊಂದಕ್ಕೆ ಹೋಗಿ ಸಂತೋಷ ಪಡುವುದಕ್ಕೆ ಕೂಡ ಅವುಗಳನ್ನು ಉಪಯೋಗಿಸಲಾಗುತ್ತದೆ. ಸಿದ್ಧ ಲೋಕಗಳೆಂಬ ಹೆಸರು ಇತರ ಲೋಕಗಳಲ್ಲಿ ಆದರೂ ಸಿದ್ಧ ಸ್ತ್ರೀಯರು ವಿಮಾನವೇ ಇಲ್ಲದೆಯೋ ಲೋಕದಿಂದ ಲೋಕಕ್ಕೆ ಸಂಚರಿಸಬಲ್ಲರು. ಆಕಾಶದಲ್ಲಿ ಹಾರುವುದರಿಂದಾಗಿ ಸ್ವರ್ಗಲೋಕಗಳ ಸುಂದರ ವಿಮಾನಗಳನ್ನು ಇಲ್ಲಿ ಆಕಾಶಕ್ಕೆ ಹೋಲಿಸಲಾಗಿದೆ. ವಿಮಾನಯಾನಿಗಳನ್ನು ಮೋಡಗಳಿಗೆ ಹೋಲಿಸಿದೆ. ಅಪ್ರತಿಮ ಸುಂದರಿಯರಾದ ಸುರಸ್ತ್ರೀಯರು ಮಿಂಚು ಇದ್ದ ಹಾಗೆ ಎಂದು ಹೇಳಿದೆ. ಒಟ್ಟಿನಲ್ಲಿ ಸ್ವರ್ಗಲೋಕಗಳಿಂದ ಕೈಲಾಸಕ್ಕೆ ಪ್ರಯಾಣಿಕರೊಂದಿಗೆ ಬರುತ್ತಿದ್ದ ವಿಮಾನಗಳು ನೋಡಲು ಬಹು ಸುಂದರವಾಗಿದ್ದವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಭುಜಿ. 28 ಹಿತ್ವಾ ಯಕ್ಷೇಶ್ವರ ಪುರೀಂ ವನಂ ಸೌಗಂಧಿಕಂ ಚ ತತ್ ದ್ರುಮೈಃ ಕಾಮದುಗೈರ್ಹೃದಯೈಃ ಚಿತ್ರಮಾಲ್ಯ ಫಲಚ್ಛದೈಃ ಪ್ರಯಾಣ ಮಾಡುವಾಗ ದೇವತೆಗಳು ಸೌಗಂಧಿಕ ಎಂಬ ಹೆಸರಿನ ಅರಣ್ಯವನ್ನು ಹಾದು ಹೋದರು. ಅದರಲ್ಲಿ ಸುಂದರವಾದ ಅನೇಕಾನೇಕ ಹೂ ಹಣ್ಣುಗಳ ಮರಗಳು, ಕಲ್ಪವೃಕ್ಷಗಳು ತುಂಬಿದ್ದವು. ಆ ಕಾಡನ್ನು ದಾಟುವಾಗ ಅವರು ಯಕ್ಷೇಶ್ವರನ ಪ್ರದೇಶವನ್ನು ನೋಡಿದರು. ಪ್ರಯಾಣ ಮಾಡುವಾಗ ದೇವತೆಗಳು ಸೌಗಂಧಿಕ ಎಂಬ ಹೆಸರಿನ ಅರಣ್ಯವನ್ನು ಹಾದು ಹೋದರು. ಅದರಲ್ಲಿ ಸುಂದರವಾದ ಅನೇಕಾನೇಕ ಹೂ ಹಣ್ಣುಗಳ ಮರಗಳು, ಕಲ್ಪವೃಕ್ಷಗಳು ತುಂಬಿದ್ದವು. ಈ ಕಾಡನ್ನು ದಾಟುವಾಗ ಅವರು ಯಕ್ಷೇಶ್ವರನ ಪ್ರದೇಶವನ್ನು ನೋಡಿದರು. ಭಾವಾರ್ಥ. ಕೃಷ್ಣ ಏ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಸ್ಕ್ರೋಲ್ ಅನುವಾದ. ಭಾವಾರ್ಥ ಮಾತಾಜಿ ಮೇಲಿನಿಂದ. ಭಾವಾರ್ಥ ಸ್ವಲ್ಪ ಬಂದಿಲ್ಲ. ಭಾವಾರ್ಥ ಮಾತಾಜಿ. ಬಂದಿದೆ, ಕಾಣಿಸ್ತಿದೆ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯಕ್ಷೇಶ್ವರನಿಗೆ ಕುಬೇರ ಎಂದು ಹೆಸರು. ಅವನೇ ದೇವತೆಗಳ ಕೋಶಾಧ್ಯಕ್ಷ. ಅವನು ಅಪಾರ ಸಿರಿವಂತನೆಂದು ವೈದಿಕ ಸಾಹಿತ್ಯದಲ್ಲಿ ವರ್ಣಿಸಲಾಗಿದೆ. ಕೈಲಾಸವು ಕುಬೇರನು ಇರುವ ಪ್ರದೇಶಕ್ಕೆ ಸಮೀಪದಲ್ಲಿದೆ ಎನ್ನುವುದು ಈ ಶ್ಲೋಕದಿಂದ ತಿಳಿದು ಬರುತ್ತದೆ. ಕಾಡಿನ ತುಂಬ ಕಲ್ಪವೃಕ್ಷಗಳಿದ್ದವು ಎಂದು ಇಲ್ಲಿ ಹೇಳಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಿಶೇಷವಾಗಿ ಲೋಕದಲ್ಲಿ ಕಲ್ಪವೃಕ್ಷಗಳು ಇವೆ ಎಂಬುದನ್ನು ಬ್ರಹ್ಮ ಸಂಹಿತೆಯಿಂದ ನಾವು ತಿಳಿಯುತ್ತೇವೆ. ಕೃಷ್ಣನ ಕೃಪೆಯಿಂದ ಅಂತಹ ವೃಕ್ಷಗಳು ಶಿವನ ವಾಸಸ್ಥಳವಾದ ಕೈಲಾಸದಲ್ಲೂ ಇದ್ದುವು ಎಂಬುದು ಇಲ್ಲಿ ನಮಗೆ ತಿಳಿಯುತ್ತದೆ. ಇದರಿಂದಾಗಿ ಕೈಲಾಸಕ್ಕೆ ಹೆಚ್ಚಿನ ಮಹತ್ವ ಬಂದಿರುವುದು ಕಂಡುಬರುತ್ತದೆ. ಅದು ಹೆಚ್ಚು ಕಡಿಮೆ ಶ್ರೀಕೃಷ್ಣನ ವಾಸಸ್ಥಾನದಂತೆಯೇ ಇದೆ. ಹರೇ ಕೃಷ್ಣ. ಧನ್ಯವಾದಗಳು ಗುರುಜಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಇಲ್ಲಿ ನಿಲ್ಸೋಣ ನಾವು. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ.
नमः ओं विष्णुपादाय कृष्णपृष्ठाय भूतले श्रीमते भक्तिवेदान्ता स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा 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 हरे हरे, हरे राम 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 हरे हरे। हरे राम 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 हरे हरे। ಸೊ ಇಲ್ಲಿ ವಿವರಣೆ ಮುಂದುವರಿತಾ ಇದೆ. ಬ್ರಹ್ಮದೇವರು ಈ ದೇವತೆಗಳು ಋಷಿಗಳನ್ನು ಕರೆದುಕೊಂಡು ಕೈಲಾಸಕ್ಕೆ ಶಿವನನ್ನು ಭೇಟಿ ಮಾಡಿ ಶಿವನಿಗೆ ಕ್ಷಮೆಯನ್ನು ಕೋರಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ನಮ್ಗೆ ಈ ವಿವರಣೆ ಕೈಲಾಸದ ವಿವರಣೆ ಇಲ್ಲಿ ಹೇಳ್ತಾ ಇರೋದು. ಅಲ್ಲಿ ಸರೋವರಗಳು ಅಲಕಾನಂದ, ಆನಂದ, ಗಂಗಾ ನದಿ ಅಲ್ಲೂ ಇದೆ, ಅದೆಲ್ಲ ಕೇಳಿದ್ವಿ ನಾವು. ಸೊ ಈಗ ಅಲ್ಲಿ ಆ ಒಂದು ಇದನ್ನು ದೃಶ್ಯವನ್ನು ನೋಡೋದಕ್ಕೆ, ಅಲ್ಲಿರೋ ಒಂದು ವಾತಾವರಣವನ್ನು ಅನುಭವಿಸ್ಲಿಕ್ಕೆ ದೇವತಾ ಲೋಕಗಳಿಂದ, ಸ್ವರ್ಗಲೋಕಗಳಿಂದ ಕೂಡ ಸ್ವರ್ಗಲೋಕ ನಿವಾಸಿಗಳು ಬರ್ತಾರೆ ಅಂತ ಕೇಳ್ತೀವಿ ನಾವು. ಸೊ ಕೇಳಿ ಅವರು ಕೂಡ ಅಲ್ಲಿ ಆನಂದಿಸ್ತಾರೆ, ಭೌತಿಕ ಆನಂದ. ಅವರು ಆತರ ಇಲ್ಲ ಅಂದ್ರೆ ಆಕ್ಚುಲಿ ಕೈಲಾಸ ಹೇಳಿದ್ದು ಅಲ್ಲಿ ತುಂಬಾ ವೇದ ಮಂತ್ರಗಳ ಉಚ್ಚಾರಣೆ ಇದೆ, ಎಲ್ಲ ತಪಸ್ಸೆಗಳು, ಸಿದ್ಧರಿದ್ದಾರೆ. ಸೊ ಅವು ಇದೆ. ಅದ್ರ ಜೊತೆಗೆ ಸ್ವಲ್ಪ ಭೌತಿಕ ಆನಂದ ಪಡೆಯುವಂತರ ಇದು ಕೂಡ ಇದೆ. ಸಕಾಮ ಭಕ್ತಿ ಅಂತ ಹೇಳ್ಬೋದು ಸ್ವಲ್ಪ ಒಂದು ರೀತಿಯಲ್ಲಿ ನೋಡಿದ್ರೆ. ಸೊ ಅಟ್ಯಾಚ್ಮೆಂಟ್, ಭೌತಿಕ ಇದಿದೆ. ಸೊ ಈ ವಿವರಣೆಯಲ್ಲಿ ಇಲ್ಲಿ ವಿಮಾನಗಳ ಬಗ್ಗೆ ಹೇಳ್ತಾ ಇರೋದು. ಸೊ ಪ್ರಭುಪಾದರು ಹೇಳ್ತಾರೆ, ಈ ತರ ವಿಮಾನಗಳಿದೆ. ಕೇವಲ ನಾವೀಗ 100 ವರ್ಷಗಳಿಂದ ನಾವೀಗ ಆಧುನಿಕತೆ ಬಂತು, ನಮ್ಮ ವಿಜ್ಞಾನ ಅಷ್ಟು ಮುಂದುವರೆದು ಈಗ ನಾವು ಕಂಡುಹಿಡಿದ್ಬಿಟ್ವಿ ಅಂತ ಇದೆ. ವಿಮಾನಗಳು ಇದೆ. ವಿಮಾನಗಳ ವಿವರಣೆ ವೈದಿಕ ಸಾಹಿತ್ಯದಲ್ಲಿ ಮತ್ತೆ ನಾವು ಕೇಳ್ತೇವೆ ನಾವು. ಸೊ ಬೇರೆ ಬೇರೆ ಲೋಕಗಳಲ್ಲಿ ಜೀವಿಗಳು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ಹೇಳ್ತಾರೆ, ಈ ವಿಮಾನಗಳು ನಮ್ಮ ರೀತಿಯ ವಿಮಾನಗಳು ಅಲ್ಲ. ನಮ್ಮದು ಯಂತ್ರದಿಂದ ತಯಾರ ಮಾಡ್ತಾ ಇಲ್ಲ ವಿಮಾನಗಳು. ಉಕ್ಕು, ಇನ್ನು ಅಲ್ಯೂಮಿನಿಯಂ, ಬೇರೆ ಎಕ್ಸಾಕ್ಟ್ ಹೇಗೆ ಇವ್ರಿಗೆ ಗೊತ್ತು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಅದರಿಂದ ತಯಾರಾಗಿದೆ ಯಂತ್ರಗಳಿಂದ, ಈ ಭೌತಿಕ ವಸ್ತುಗಳಿಂದ ಈ ವಿಮಾನಗಳು. ಸೊ ಆದರೆ ಇಲ್ಲಿ ನಾವು ಕೇಳ್ತಾ ಇರೋ ವಿಮಾನಗಳು ಬೇರೆ ರೀತಿಯ. ಇಲ್ಲಿ ಕೇಳ್ತಾ ಇರೋ ವಿಮಾನಗಳು ಹೆಚ್ಚಾಗಿ ಹೇಳ್ತಾ ಇದ್ರೆ ಮಂತ್ರದಿಂದ ಚಲಿಸುತ್ತೆ ಅಂತ ಹೇಳ್ತಾರೆ. ಇದು ನಮ್ದು ಸ್ಥೂಲ ತುಂಬಾ ಇಲ್ಲಿ ಅಸ್ತಿತ್ವ. ಸೊ ನಾವು ಈ ತರ ಯಂತ್ರಗಳು ಬೇಕು, ಆದ್ರೆ ಇಲ್ಲಿಗೆ ಯಂತ್ರಗಳು ಬೇಡ, ಮಂತ್ರೋಚ್ಚಾರಣೆಯಿಂದ ಈ ವಿಮಾನಗಳು ಚಲಿಸುತ್ತವೆ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ರೀತಿಯ ಇದಿದೆ, ಟೆಕ್ನಾಲಜಿಗಳಿದೆ. ಇನ್ನ ನಾವು ಇವ್ರ ಬಗ್ಗೆ ಎಲ್ಲ ಕೇಳ್ತೀವಲ್ಲ, ಮಾಯಾದಾನ ಇವರೆಲ್ಲ ತುಂಬಾ ಇನ್ನ ಹೆಚ್ಚು ವಿಜ್ಞಾನಿಗಳು. ಇವರು ಇನ್ನ ಸೂಕ್ಷ್ಮವಾದ ವಿಜ್ಞಾನವನ್ನು ತಿಳಿದವರು. ಈ ಅತಲ ವಿತಲ ಆತರ ಕೆಳ ಲೋಕಗಳಲ್ಲಿ ತುಂಬಾ ಈ ತರ ಎಲ್ಲ ಅವ್ರ ಹತ್ರ ಕೂಡ ಇದೆ. ದೇವತೆಗಳ ಹತ್ರನೂ ಇದೆ, ಇವ್ರ ಹತ್ರನೂ ಇದೆ, ದಾನವರ ಹತ್ರನೂ ಇದೆ. ಇವರೆಲ್ಲ ಅವ್ರ ಹತ್ರ ಪಡ್ಕೊಂಡಿದ್ದಾರೆ ನಾವು ಈ ಟೆಕ್ನಾಲಜಿಗಳಿದೆ. ಸೊ ಹೆಚ್ಚಾಗಿ ಹೇಳ್ತಾರೆ, ಯಂತ್ರದಿಂದ ಹೆಚ್ಚು ಇಲ್ಲೆಲ್ಲ ಅಲ್ಲಿ ಮಂತ್ರದಿಂದ, ವೈದಿಕ ಮಂತ್ರಗಳಿದೆ, ಇದರಿಂದ ತಯಾರಿಸೋದು ಇದು ಅಂತ ಹೇಳ್ತಾರೆ. ಸೊ ಅದಕ್ಕೂ ಹೆಚ್ಚಾಗಿ ವಿಮಾನಗಳಿದೆ ವೈಕುಂಠ ಲೋಕದಲ್ಲಿ. ವೈಕುಂಠ ಲೋಕದಲ್ಲಿ ಕೂಡ ವಿಮಾನಗಳಿವೆ. ಇವಾಗ ವಿಷ್ಣು ದೂತರು, ಯಮದೂತರು, ನಾವು ಕೇಳೋದು ಅಜಾಮಿಳನನ್ನು ಕರ್ಕೊಂಡು ಹೋಗ್ಲಿಕ್ಕೆ ವಿಷ್ಣು ದೂತರು ವೈಕುಂಠ ವಿಮಾನದಿಂದ ಬಂದಿರ್ತಾರೆ. ವೈಕುಂಠ ವಿಮಾನಗಳಿವೆ. ಧ್ರುವ ಮಹಾರಾಜನ್ನ ಈ ವೈಕುಂಠ ವಿಮಾನದಲ್ಲಿ ಕರೆದುಕೊಂಡು ಬಂದಿತ್ತು. ವೈಕುಂಠ ವಿಮಾನ
ಆ ದಿನ. ಸೊ ಆ ವಿಮಾನಗಳಿದೆ. ಇನ್ನ ಸೂಕ್ಷ್ಮವಾದದ್ದು, ಇನ್ನ ಆಧ್ಯಾತ್ಮಿಕವಾದದ್ದು. ಸೊ ಟೆಕ್ನಾಲಜಿ ಬೇರೆ ಬೇರೆ ಇದಿದೆ, ಹೆಚ್ಚು ಇದೆ. ಸೊ ಇನ್ನ ಸಿದ್ಧ ಲೋಕದಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇರೋದು. ಸಿದ್ಧ ಲೋಕದಲ್ಲಿ ಆ ವ್ಯಕ್ತಿಗಳಿಗೆ ಸ್ವತಃ ಅವರು ಪ್ರಯಾಣ ಮಾಡೋದು. ಇವರಿಗೆ ಈ ವಿಮಾನಗಳ ಒಂದು ಇದು ಅವಶ್ಯಕತೆ ಇಲ್ಲ. ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಅವರಿಗೆ ಭೌತಿಕ ಜಗತ್ತಿನಲ್ಲಾದ್ರೆ, ಈ ಸಿದ್ಧ ಲೋಕದ ವ್ಯಕ್ತಿಗಳು ಅಂದ್ರೆ ಲೋಕದ ಜೀವಿಗಳು, ಅವ್ರಿಗೆ ಜನ್ಮತಃನೇ ಅವ್ರಿಗೆ ಆ ರೀತಿ ಸಿದ್ಧಿಗಳು ಸಿಗುತ್ತೆ. ಅವ್ರಿಗೆ ಆ ಸಿದ್ಧಿಗಳಿಂದ ಅವರು ಗಾಳಿಯಲ್ಲಿ ತೇಲ್ಬಹುದು, ಅವರು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ಬಹುದು. ಸೊ ಇನ್ನ ನಾರದರು ಎಲ್ಲ ಕೇಳ್ತೇವೆ ನಾವು, ಅವರು ಕೂಡ ಈ ತರ ಪ್ರಯಾಣಿಕರು. ಸೊ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗ್ತಾರೆ. ಸೊ ಅವ್ರಿಗೆ ಆ ತರ ಒಂದು ಇದೆ. ಸೊ ಇದೆಲ್ಲವೂ ಇದೆ ಇದೆಲ್ಲ. ಸೊ ನಂತರ ಇಲ್ಲಿ ಈ ವಿಮಾನದ ಬಗ್ಗೆ ಇದರ ವಿವರಣೆ ಆದ್ಮೇಲೆ ಇಲ್ಲಿ ಅಲ್ಲಿ ಕುಬೇರನ ಯಕ್ಷಪುರಿ ಅಂತ ಹೇಳ್ತಾರೆ, ಅದು ಇಲ್ಲಿ ಹತ್ರದಲ್ಲೇ ಇದೆ. ಆಕ್ಚುಲಿ ಕುಬೇರನಿಗೆ ಆ ತರ ಸ್ಥಾನವು ವಿಶೇಷವಾಗಿ ಅವರು ಶಿವನ ಭಕ್ತಿಯಿಂದ ಅವ್ರಿಗೆ ಪ್ರಾಪ್ತಿಯಾಗುತ್ತದೆ. ಶಿವನ ಭಕ್ತರು ಅವರು, ಶಿವನ ಸೇವಕರು ಅವರು, ಎಲ್ಲ ದೇವತೆಗಳಿಗೆ ಕೋಶಾಧಿಕಾರಿ. ಸೊ ಅವ್ರ ಬಗ್ಗೆ ವಿವರಣೆ ಹೇಳ್ತಾ ಇದೆ. ಅವರು ಫ್ಯಾಬ್ಯುಲಸ್ಲಿ ರಿಚ್, ಬಹಳ ಧನಿಕರು, ಶ್ರೀಮಂತರು. ಕೆಲವು ಶ್ರೀಮಂತರು ಕೇಳ್ತೇವೆ ನಾವು, ಭಾರತದಲ್ಲಿ ಕೆಲವು ಜನ ಇದ್ದಾರೆ ಬಹಳ ಶ್ರೀಮಂತರು. ಅವರು ತಮ್ಮ ಮನೆಯಲ್ಲಿ ಒಂದು ಫಂಕ್ಷನ್, ಒಂದು ಮದುವೆ ಇದು ಮಾಡ್ಬೇಕಂದ್ರೆ 5,000 ಕೋಟಿ ಅವ್ರು ಖರ್ಚು ಮಾಡಿದ್ರು. ಈ ತರ ಎಲ್ಲ ಕೇಳ್ತೇವೆ. ಅದೇ ತರ ಇನ್ನ ಬೇರೆ ಬೇರೆ ದೇಶದಲ್ಲಿ ಇದ್ದಾರೆ, ಬೇರೆ ಬೇರೆ ಅಮೆರಿಕ ಅಲ್ಲ ಇನ್ನ ಹೆಚ್ಚು ತುಂಬಾ ಶ್ರೀಮಂತರಿದ್ದಾರೆ, ಈ ತರ ಶ್ರೀಮಂತರು. ಸೊ ಇಲ್ಲಿ ಹೇಳ್ತಾರೆ ಇವರೆಲ್ಲ ಏನೂ ಇಲ್ಲ ಇವರು. ಸೊ ನಾವು ಇಲ್ಲಿ ಚಿಕ್ಕ ಜೀವಾವಧಿ, ಹೆಚ್ಚು ಅಂದ್ರೆ 80-100 ವರ್ಷ ಅಷ್ಟೇ ಇರ್ತೇವೆ. ಆಮೇಲೆ ನಮ್ಮ ಎಲ್ಲ ಧನವನ್ನು ಇಲ್ಲೇ ಇಟ್ಟು ಹೋಗ್ಬೇಕು, ಏನು ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಈ ರೀತಿ ಎಲ್ಲ ಕುಬೇರರೆಲ್ಲ ಅಧಿಕಾರಿಗಳು, ಕೋಶಾಧಿಕಾರಿಗಳು, ಅವರಿಗೆ ಎಷ್ಟು ದೊಡ್ಡ ಜೀವಾವಧಿ ಇದೆ. ಸೊ ಇಷ್ಟು ಆ ಸಮಯಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ಕುಬೇರ ಆಕ್ಚುಲಿ ಕುಬೇರ ಅನ್ಕೊಳ್ತೇನೆ ರಾವಣನ ತಂದೆ, ಕುಬೇರನ ತಂದೆ ಒಬ್ಬರೇ ಕುಬೇರ. ಸೊ ಕುಬೇರನ ರಾವಣನ ತಂದೆಗೆ ಕೆಲವು ಹೆಂಡತಿಯರು ಅನ್ಕೊಳ್ತೇನೆ. ಸೊ ಕುಬೇರನು ಒಬ್ಬ ಹೆಂಡತಿಯ ಮಗ, ರಾವಣನು ಕೂಡ. ಮತ್ತೆ ರಾವಣ ಕುಬೇರನು ಕೂಡ ಅವ್ರು ತಗೊಂಡ್ಬಿಡ್ತಾರೆ. ಆತರ ಏನೋ ಆತರ. ಸೊ ಕುಬೇರನ ಇದಿದೆ, ಕುಬೇರ ಯಜ್ಞ ಎಲ್ಲ ಜನರು ಮಾಡ್ತಾರೆ. ಅದಕ್ಕೆ ಅದು ಮಾಡಿದ್ರೆ ನಮಗೆ ತುಂಬಾ ಹಣ ಸಿಗುತ್ತೆ, ಶ್ರೀಮಂತಿಗೆ. ಸೊ ಇದೆಲ್ಲ ನಮ್ಮ ಉದ್ದೇಶ. ನ ಧನಂ ನ ಜನಂ, ಚೈತನ್ಯ ಮಹಾಪ್ರಭು ನಮ್ಗೆ ಹೇಳೋದು ಇದು ಬೇಡ ನಮ್ಗೆ ಇದೆಲ್ಲ. ಸೊ ಏನಿದೆ ಇಲ್ಲಿ ಕುಬೇರರ ಬಗ್ಗೆ ಹೇಳ್ತಾ ಇರೋದು, ಅಷ್ಟು ಶ್ರೀಮಂತರು. ಇವಾಗ ನಾವು ಶ್ರೀನಿವಾಸ, ಬಾಲಾಜಿ, ತಿರುಪತಿ ವೆಂಕಟೇಶ್ವರ, ಸೊ ಅವರ ವೃತ್ತಾಂತದಲ್ಲೂ ಕೇಳ್ತೇವೆ. ಅವರಿಂದ ಏನೋ ಕುಬೇರನಿಂದ ಅವರು ಸಾಲ ತಗೊಂಡಿದ್ರು ಅಂತ, ಈಗಲೂ ಕೂಡ ಅವರನ್ನು ತೀರಿಸ್ತಾ ಇದ್ದಾರೆ, ಆ ತರ ಎಲ್ಲ ಕೇಳ್ತೇವೆ. ಸೊ ಕುಬೇರ ಎಲ್ಲ ದೇವತೆಗಳ ಕೋಶಾಧಿಕಾರಿ. ಅದೇ ಕುಬೇರರು ನಾವು ಕೇಳೋದು ಇವರ ವೃತ್ತಾಂತದಲ್ಲಿ. ಯಾರು? ಧ್ರುವ ಮಹಾರಾಜನ ವೃತ್ತಾಂತ. ಧ್ರುವ ಮಹಾರಾಜರ ಅವರ ತಮ್ಮ ಉತ್ತಮನು ಯಕ್ಷರು ಕೊಂದ ಮೇಲೆ ಧ್ರುವ ಮಹಾರಾಜ ತುಂಬಾ ತೀವ್ರವಾಗಿ ನೊಂದಿ ಅವರು ಆ ಯಕ್ಷಪುರಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅಟ್ಯಾಕ್ ಮಾಡಿದಾಗ ಅವರು ಎಲ್ಲ ಯಕ್ಷದ ವಂಶವನ್ನೇ ನಿರ್ನಾಮ ಮಾಡುವ ಒಂದು ಇದ್ರಲ್ಲಿ ಇರ್ತಾರೆ. ನಂತರ ಮನು, ಧ್ರುವ ಮಹಾರಾಜರ ಅಜ್ಜ, ಅವ್ರ ತಾತ, ಅವ್ರು ಬಂದು ಇದೇನ್ ಮಾಡ್ತಾ ಇದೆಯಾ, ಚಿಕ್ಕ ಒಂದು ಇದಕ್ಕೆ ಒಬ್ಬ ಯಾರೋ ಯಕ್ಷ ಮಾಡಿದ ತಪ್ಪಿಗೆ ಸಂಪೂರ್ಣ ಅದನ್ನ ಜನಾಂಗವನ್ನೇ ನಾಶ ಮಾಡೋದ, ಇದು ಎಂತ ನ್ಯಾಯ ಇದು? ಇದು ಕ್ರೋಧವನ್ನು ನಿಲ್ಲಿಸ್ಬೇಕು, ಸಾಕು ಇದು ನೀನು ಇವಾಗ ವ್ಯಕ್ತಪಡಿಸಿದ ಕ್ರೋಧ ಇದರದ್ದು ಸಾಕು ಇದು ಅಂತ ಮನು ಬಂದು ಮನವಿ ಮಾಡ್ತಾರೆ. ಸೊ ಹಾಗೆ ಮನವಿ ಮಾಡಿದ್ಮೇಲೆ ಸ್ವಯಂಭೂ ಮನವಿ ಮಾಡಿದ್ಮೇಲೆ ಧ್ರುವ ಮಹಾರಾಜರು ಮಾತು ಕೇಳ್ತಾರೆ. ಆಕ್ಚುಲಿ ದೇವತಾ ವ್ಯಕ್ತಿ ಅಂದ್ರೆ ಇರ್ಬೋದು, ನಿಮ್ಮ ನಿರ್ಣಯ ಒಂದಿರ್ಬೋದು, ನಮ್ಮ ಒಂದು ಅನಿಸಿಕೆ ಒಂದಿರ್ಬೋದು, ನಮ್ಮ ಅಭಿಪ್ರಾಯ ಒಂದಿರ್ಬೋದು. ಆದ್ರೆ ಉನ್ನತ ವ್ಯಕ್ತಿನೋ ಇನ್ನೊಬ್ರು ಬಂದು ಕೇಳಿದಾಗ ಆ ಸಲಹೆಯಿಂದ ಬದಲಾಗೋದು. ಧ್ರುವ ಮಹಾರಾಜರು ಕೇಳಿದ್ರೆ
ಅಷ್ಟು ಇದರಲ್ಲಿರ್ತಾರೆ, ತೀವ್ರ ಮಹಾಯುದ್ಧ. ಯಾಕಂದ್ರೆ ಆ ಯಕ್ಷರು ಕೂಡ ತುಂಬಾ ಏನೇನೋ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಕಪ್ಪು ಇದು ಅದರಿಂದ ಎಲ್ಲ ಅವರು ಉಪಯೋಗಿಸಿ ಧ್ರುವ ಮಹಾರಾಜನ್ನ ಅಟ್ಯಾಕ್ ಮಾಡ್ತಾರೆ. ಮತ್ತೆ ಧ್ರುವ ಮಹಾರಾಜರಿಗೆ ಸಹಾಯವಾಗಿ ದೊಡ್ಡ ದೊಡ್ಡ ಋಷಿ ಮುನಿಗಳು ಕೂಡ ಇರ್ತಾರೆ. ಸೊ ಧ್ರುವ ಮಹಾರಾಜರು ಭಗವಂತನ ಶುದ್ಧ ಭಕ್ತರು. ಸೊ ಅವ್ರನ್ನ ಎದುರಿಸಿ ಅಂದ್ರೆ ಅವ್ರನ್ನ ಸೋಲಿಸೋ ಒಂದು ಇದರಲ್ಲಿ ಅವರೆಲ್ಲ ನಾಶನ ಮಾಡೋ ಇದರಲ್ಲಿ ಇರ್ತಾರೆ. ಅಂದ್ರೆ ಸ್ವಯಂಭವ ಮನು ಬಂದು ಹೇಳಿದ್ಮೇಲೆ ಅವ್ರು ಉಪದೇಶಿಸಿದ ಮೇಲೆ ಅಲ್ಲೇ ಆ ಕ್ಷಣದಲ್ಲೇ ಅದನ್ನ ನಿಲ್ಲಿಸ್ಬಿಡ್ತಾರೆ. ಹೌದು, ನಂದು ತಪ್ಪಾಯ್ತು, ನಂದು ಇದು ಒಂದು ವ್ಯಕ್ತಿಗೆ ಇಷ್ಟು ರೀತಿಯ ಇದು ಮಾಡೋದು ಅವಶ್ಯಕತೆ ಇಲ್ಲ, ಅದು ಕೊನೆಗೆ ಭಗವಂತನ ಇಚ್ಛೆಯಿಂದನೇ ಆದದ್ದು ಅಂತ ಆಕ್ಚುಲಿ ಹೇಳಿರ್ತಾರೆ. ಭಗವಂತನು ಇವರಿಗೆ ನಿನಗೆ ಅವರು ಅಪರಾಧ ಮಾಡಿದ್ರಿಂದ ಅವ್ರಿಗೆ ನಿನ್ನ ತಮ್ಮನಿಗೂ ಕೂಡ ಈ ತರ ಅಂತ್ಯ ಆಗುತ್ತೆ, ನಿಮ್ಮ ಚಿಕ್ಕಮ್ಮ ಕೂಡ ಅದರಿಂದ ಒಂದು ಹುಚ್ಚಳಾಗಿ ಅವರು ಕಾಡು ಒಂದು ಬೆಂಕಿಯಲ್ಲಿ ಅವ್ರ ಅಂತ್ಯ ಆಗುತ್ತೆ ಕೂಡ ಮೊದಲೇ ಭಗವಂತನು ಕೃಷ್ಣಿಗರ್ಭ ಭಗವಂತನ ಅವತರಿಸಿದಾಗ ಹೇಳಿರ್ತಾನೆ. ಸೊ ಎನಿವೆ ಧ್ರುವ ಮಹಾರಾಜರು ಈ ಸನ್ನಿವೇಶದಲ್ಲಿ ಸ್ವಯಂಭವ ಮನು ಅವರಿಂದ ಕೇಳಿ ಅವರು ಯಕ್ಷರನ್ನ ಬಿಟ್ಬಿಡ್ತಾರೆ. ಸೊ ಹೇಳ್ತಾರೆ ಈ ಒಂದು ಕ್ರಿಯೆಯಿಂದ ಇದೇ ಕುಬೇರರು, ಯಾಕಂದ್ರೆ ಕುಬೇರ ಯಕ್ಷರು ಅಂದ್ರೆ ಯಕ್ಷರ ರಾಜ ಕುಬೇರ. ಸೊ ಕುಬೇರನಿಗೆ ತುಂಬಾ ಸಂತೋಷ ಆಗುತ್ತೆ. ಸೊ ಧ್ರುವ ಮಹಾರಾಜ ಸಾಮರ್ಥ್ಯ ಇದೆ ಎಲ್ಲ ಸಂಪೂರ್ಣ ಎಲ್ಲರನ್ನು ವಿನಾಶ ಮಾಡ್ಲಿಕ್ಕೆ, ಆದ್ರೂ ಕೂಡ ಮಾಡ್ಲಿಲ್ಲ ಇವರು. ಸೊ ಆಮೇಲೆ ಭಗವಂತನ ಶುದ್ಧ ಭಕ್ತರನ್ನು ಗೊತ್ತು ಅವರು ಕೂಡ. ಸೊ ಅವ್ರು ಬಂದು ಧ್ರುವ ಮಹಾರಾಜನ ಬಂದು ಕೇಳ್ತಾ ಇರಂತೆ, ನಿಂಗೆ ಏನ್ ಬೇಕು, ನಿನಗೆ ಏನ್ ವರ ಬೇಕು? ಸೊ ಕೇಳ್ತಾ ಇದೀವಿ, ನಮಗೆ ಈ ತರ ಯಾರ ವ್ಯಕ್ತಿ ಬಂದು ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ನಾವು ಅಯ್ಯೋ ನಮ್ಗೆ ಇದು ಬೇಕು, ನಮ್ಗೆ ಇದೊಂದು ಒಂದು ಅಗತ್ಯ ಇದೆ, ನಮ್ಗೆ ಇಲ್ಲೊಂದು ಗೆಸ್ಟ್ ಹೌಸ್ ಆಗಿಲ್ಲ, ಇದು ಮಾಡ್ಕೊಟ್ಬಿಡಿ, ಇಲ್ಲ ಇನ್ನೊಂದು ಇದ್ ಮಾಡಿ. ಈ ತರ ನಮಗೆ ನಮ್ಮ ಮನಸ್ಸಿನಲ್ಲಿ ಈ ತರ ನೂರಾರು ಸಾವಿರಾರು ಭೌತಿಕವಾದ ಇಚ್ಛೆಗಳಿದೆ. ಸೊ ಇದರಲ್ಲಿ ನಾವು ತನ್ಮಯರಾಗಿದ್ದೇವೆ, ಇದರಲ್ಲಿ ಸಮಾಧಿಯಲ್ಲಿದ್ದೇವೆ ನಾವು. ಆದ್ರೆ ಈಗ ಎಲ್ಲ ಧ್ರುವ ಮಹಾರಾಜರು ಹೇಳ್ತಾರೆ ಏನು ಕೇಳಿ ಕುಬೇರನಿಗೆ. ಅವರು ಆಕ್ಚುಲಿ ಇನ್ಫ್ಯಾಕ್ಟ್ ಏನು ಕೇಳ್ತಾರೆ ಅಂದ್ರೆ ಕುಬೇರನಿಗೆ, ನೀವೆಲ್ಲ ದೊಡ್ಡ ವ್ಯಕ್ತಿಗಳು, ದೇವತೆಗಳು, ಕೋಶಾಧಿಕಾರಿಗಳು ದೇವತೆಗಳಿಗೆ. ಸೊ ಹೀಗಾಗಿ ನೀವು ಹಿರಿಯ ಪುರುಷರು ಎಷ್ಟೇ ಇದ್ರು, ನೀವು ನನಗೆ ಆಶೀರ್ವದಿಸಿ. ಯಾಕೆ ಧ್ರುವ ಮಹಾರಾಜರು ಪಡೆದ ಸ್ಥಾನ ಅವ್ರಿಗೆ ದೊಡ್ಡದೇ. ಹಾಗೆ ನೋಡಿದ್ರೆ ನಾವು ವೈಕುಂಠ ಲೋಕವನ್ನೇ ಅವರು ಪಡೆದರು, ಧ್ರುವಲೋಕವನ್ನೇ ಪಡೆದರು. ಎಲ್ಲ ಈ ಜಗತ್ತಿನ ಎಲ್ಲ ಲೋಕಗಳು, ಮೇಲಿನ ಕೆಳಗಿನ ಲೋಕಗಳು, ಆ ಸಪ್ತರ್ಷಿ ಮಂಡಲ ಎಲ್ಲರೂ ಕೂಡ ಅವರನ್ನು ಪೂಜಿಸುತ್ತಾರೆ ಆ ಲೋಕಕ್ಕೆ. ಆ ಸ್ಥಾನವನ್ನು ಪಡೆದಿದ್ರು ಕೂಡ ಹೇಳ್ತಾರೆ ಧ್ರುವ ಮಹಾರಾಜರು ತುಂಬಾ ನಮ್ರರಾಗಿ ಅವರು ಕುಬೇರನಿಗೆ ಕೇಳೋದು, ನೀವು ನನಗೆ, ನಾನು ಶುದ್ಧ ಭಕ್ತರಾಗಿ ನಾನು ಮುಂದುವರಿಸಬೇಕೋ, ಇಲ್ಲ ಶುದ್ಧ ಭಕ್ತರ ನನಗೆ ಭಕ್ತಿಯ ಅನುಗ್ರಹ ಕೊಡಿ ನನಗೆ. ಸೊ ಇದು ಅವ್ರೇನ್ ಭೌತಿಕವಾಗಿ ಏನ್ ಕೇಳಲಿಲ್ಲ, ಕುಬೇರನೇ ಬಂದು ಕೇಳೋದು ಕೂಡ ಅವ್ರೇನು ಕೇಳಲಿಲ್ಲ ಧ್ರುವ ಮಹಾರಾಜ. ಸೊ ಧ್ರುವ ಮಹಾರಾಜರ ವ್ಯಕ್ತಿತ್ವ ಹಾಗೆ. ಅವರು ಹೋಗಿದ್ದು ಭಗವಂತನಿಗೆ ಆ ಇಚ್ಛೆಯಿಂದ, ಅದು ಕರೆಕ್ಟ್. ಮೊದಲಿಗೆ ಹೋಗಿದ್ದವರು ಅವರೊಂದು ಸೇಡು ತೀರ್ಸ್ಕೊಳ್ಬೇಕು, ನನಗೆ ಇಷ್ಟೊಂದು ಅವಮಾನ ಮಾಡ್ಬಿಟ್ರು, ನನಗೆ ನನ್ನ ಚಿಕ್ಕಮ್ಮ ಮಲತಾಯಿ ಇಷ್ಟು ಅವಮಾನ ನನಗೆ, ನಾನು ರಾಜನಾಗ್ಬೇಕು ಅಂದ್ರೆ ನಾನು ಈ ದೇಹವನ್ನು ತ್ಯಜಿಸಿ ಮತ್ತೆ ನಾನು ಅವರ ಗರ್ಭದಿಂದ ಹುಟ್ಟಿ ಬರ್ಬೇಕು, ಎಷ್ಟೋ ಒಂದು ರೀತಿಯ ಒಂದು ಇದು ಸಾಯ್ಬೇಕು, ನನಗೆ ಸಾವನ್ನಪ್ಪಿ ಮತ್ತೆ ನಾನು ಅಷ್ಟು ನನಗೆ ಅರ್ಹತೆ ಇಲ್ಲ, ನನಗೆ ಆ ಪುಣ್ಯ ಇಲ್ಲ, ನನಗೆ ಆ ಭಗವಂತನ ಕೃಪೆ ಇಲ್ಲ ನನಗೆ. ಸೊ ಈ ರೀತಿಯಲ್ಲಿ ಅವರ ಒಂದು ಇದು. ಸೊ ಅವರು ಆ ಸೇಡು ನಾನು ಇವರಿಗಿಂತ ಎಲ್ಲರಿಗಿಂತ ದೊಡ್ಡ ಸ್ಥಾನ ಪಡಿಬೇಕು. ಮಗುವಿಗೆ ಆತರ ಇಚ್ಛೆ ಇರುತ್ತೆ, ಮಗುಗೆ ಎಲ್ಲ ದೊಡ್ಡದು ನನ್ನದು ಆತರ. ಸೊ ಹೇಳ್ತಾರೆ ಅವರ ತಂದೆ, ಅವರ ತಾತ, ಅವರ ತಂದೆ ಉತ್ಥಾನಪಾದ ಸಂಪೂರ್ಣ ಭೂಮಂಡಲದ ರಾಜ. ಮನು ಅವರು ಕೂಡ ಎಲ್ಲ ಲೋಕಗಳ ಅಧಿಪತಿ, ಮನ್ವಂತರ, ಪ್ರತಿಯೊಂದು ಮನ್ವಂತರದಲ್ಲಿ. ಅವರ ಮೇಲೆ ಬ್ರಹ್ಮದೇವರು, ಸ್ವಯಂಭವ ಮನು ಅವ್ರ ತಂದೆ, ಎಲ್ಲ ಬ್ರಹ್ಮಾಂಡವನ್ನೇ ಅವರ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಆದ್ರೂ ಧ್ರುವ ಮಹಾರಾಜ ಅವ್ರಿಗಿಂತ ದೊಡ್ಡ ಸ್ಥಾನ. ಸೊ ಇಚ್ಛೆ ಇತ್ತು, ಭೌತಿಕ ಇಚ್ಛೆ ಇತ್ತು. ಆದ್ರೆ ಹೇಳ್ತಾರೆ ಅವರು ಭಗವಂತನ ಹತ್ರ ಹೋಗೋ ಮುಂಚೆ ನಾರದರನ್ನ ಭೇಟಿ ಮಾಡಿದ್ಮೇಲೆ, ನಾರದರ ಒಂದು ಕೃಪೆಯಿಂದ ಮತ್ತೆ ಅವರ ಒಂದು ತೀವ್ರ ತಪಸ್ಸೆಯಿಂದ ಹೇಳ್ತಾರೆ ಅವ್ರ ಭೌತಿಕ ಇಚ್ಛೆಗಳನ್ನ ಕಳ್ಕೊಂಡು ಮತ್ತೆ ಭಗವಂತನ ನೋಡಿದಾಗ ಅವ್ರು ಹೇಳ್ತಾ ಇರೋದು, ನಾನು ಒಂದು ರತ್ನ ವೈಡೂರ್ಯಗಳನ್ನು ನಾನೊಂದು ಗಾಜನ್, ನಾನೊಂದು ಸ್ಥಾನವನ್ನು ಪಡಿಬೇಕು, ಒಂದು ಸ್ಥಳಗಳನ್ನು ಪಡಿಬೇಕು, ನನಗೆ ಇಷ್ಟು ರಾಜ್ಯ ಬೇಕು, ಇಷ್ಟು ದೊಡ್ಡ ಸಮೃದ್ಧವಾದ ಇದು ಬೇಕು, ಪ್ರದೇಶ ಬೇಕು, ನನ್ನ ತಂದೆಗಿಂತ ನನ್ನ ತಾತಕ್ಕೆ ಅವ್ರಿಗಿಂತ ಅಂತ ನಾನು ಇಚ್ಛೆ ಪಟ್ಟದ್ ನಾನು.
ಅದಕ್ಕೋಸ್ಕರ ತಪಸ್ಸೆ ಮಾಡಿದ್ದ. ನನ್ನಷ್ಟು ವ್ಯಕ್ತಿಗಳ ತಪಸ್ಸೆ, ಅಷ್ಟು ಇದು ಪ್ರಯತ್ನ ಅಂದ್ರೆ ಅದಕ್ಕೋಸ್ಕರ. ನನ್ನ ಉದ್ದೇಶ ಇತ್ತು, ನನ್ನ ಭೌತಿಕವಾದ ಇಚ್ಛೆ ಇತ್ತು ನನಗೆ. ಧನ, ಒಂದು ರೀತಿಯ ಧನ, ಅದು ಧನ, ಜನ, ಸುಂದರಿ ಇದೆಲ್ಲ. ಸೊ ಹೇಳ್ತಾರೆ ಇದೆಲ್ಲ ಇತ್ತು ನಂಗೆ. ಆದ್ರೆ ನೀವು ಸಿಕ್ಕದ ಮೇಲೆ ನೀವು ಒಂದು ಬೆಲೆ ಬಾಳುವ ಒಂದು ರತ್ನ ಇದ್ದ. ಸೊ ರತ್ನದ ಮುಂದೆ ಈ ಗಾಜು ಚೂರು ಏನ್ ಪ್ರಯೋಜನ? ಗಾಜು ಚೂರು ಅದು ಕೂಡ ತಳಮಳ ಅನ್ಬೋದು ಅದು, ಆದ್ರೆ ಗಾಜು ಅದು. ಸೊ ಗಾಜು ಏನ್, ಅದಕ್ಕೆ ಬೆಲೆ ಇದೆ ಗಾಜಿಗೆ. ಯಾವ್ದ್ರ ಮುಂದೆ? ರತ್ನದ ಮುಂದೆ. ಸೊ ನೀನು ಒಂದು ರತ್ನ ಇದ್ದಾಗೆ. ಭಗವಂತನೇ ನಿನ್ನ ದರ್ಶನ ಆಯ್ತು, ನಿನ್ನ ಇದು ಸಿಕ್ಕಿದ ಮೇಲೆ ನನಗೆ, ನಿನ್ನ ಒಂದು ಭಕ್ತಿಯ ಒಂದು ಇದು ಸಿಕ್ಕಿದ ಮೇಲೆ ನನಗೇನು ಬೇಡ. ಮತ್ತೆ ಸ್ವಾಮಿನ್ ಕೃತಾರ್ಥೋಸ್ಮಿ ವರಂನ ಯಾಚೆ. ಸೊ ಅವರು ನನಗೇನು ವರ ಬೇಡ. ಸೊ ಇದು ಆಕ್ಚುಲಿ ಇದು ಶುದ್ಧ ಭಕ್ತರು, ಇದು ನಿಷ್ಕಾಮ. ಆಕ್ಚುಲಿ ಹೇಳ್ಬೇಕಂದ್ರೆ ಶುದ್ಧ ಭಕ್ತರಂದ್ರೆ ಅವ್ರು ಸಂಪೂರ್ಣವಾಗಿ ಶುದ್ಧ ಏನು ಎಲ್ಲರೂ ಕೂಡ ಸಕಾಮ. ಬೇರೆ ಆಧ್ಯಾತ್ಮಿಕ ಪ್ರಕ್ರಿಯೆಗಳಲ್ಲಿ ಹೇಳ್ತಾರೆ ಏನಾದ್ರೂ ಒಂದು ಇಚ್ಛೆ ಇದೆ, ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ಕೃಷ್ಣ ಭಕ್ತ ನಿಷ್ಕಾಮ ಅಥೈವ ಶಾಂತ. ಆಕ್ಚುಲಿ ನಿಜವಾದ ಕೃಷ್ಣ ಭಕ್ತ ಅಂದ್ರೆ ಅದು ಆ ನೆಲೆ. ಸೊ ನಾವು ಆ ನೆಲೆಯಲ್ಲಿಲ್ಲ ನಾವು, ಯಾಕಂದ್ರೆ ನಮ್ಗೆ ತುಂಬಾ ಇಚ್ಛೆಗಳಿದೆ ಅಂದ್ರೆ ಸಾಮಾನ್ಯವಾಗಿ ಭುಕ್ತಿ ಅಂದ್ರೆ ಭೌತಿಕವಾಗಿ ನಮ್ಗೆ ಬೇಕು, ನಮ್ಗೆ ಇದು ಬೇಕು, ಈ ವಸ್ತು ಬೇಕು, ಇದು ನೂರಾರು ಸಾವಿರಾರು ಇಚ್ಛೆಗಳು, ಭೌತಿಕ ಇಚ್ಛೆಗಳು. ಇದಕ್ಕೆ ಮಿತಿನೇ ಇಲ್ಲ ಇದಕ್ಕೆ. ಸೊ ಇದನ್ನ ಪಡಿಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಭೌತಿಕವಾಗೋ ಇಲ್ಲಾಂದ್ರೆ ಆಧ್ಯಾತ್ಮಿಕವಾಗೋ ಈ ದೇವತೆಗಳನ್ನು ಪೂಜೆ ಮಾಡೋಣ, ಈ ಯಜ್ಞ ಹೋಮಗಳು ಮಾಡೋಣ, ಈ ಧರ್ಮದ ಆಚರಣೆ ಮಾಡೋಣ. ಉದ್ದೇಶ ಏನು? ನನ್ನ ಭೌತಿಕ ಇಚ್ಛೆಗಳನ್ನ ಪೂರೈಕೆ ಮಾಡಬೇಕು. ನನಗೆ ಒಂದು ಹಣ ಬೇಕು, ನನಗೆ ಈ ರೀತಿಯ ಒಂದು ಕುಟುಂಬ ಬೇಕು, ಈ ರೀತಿಯ ಒಂದು ಭೌತಿಕ ಜೀವನ ಬೇಕು. ಇಲ್ಲ ನೆಕ್ಸ್ಟ್ ಜನ್ಮದಲ್ಲಿ ನಾನು ಈ ತರ ಉನ್ನತ ಲೋಕಗಳು ಹೋಗಿ, ಈ ಸ್ವರ್ಗ ಲೋಕದಲ್ಲಿ ಇಲ್ಲಿ ಕೇಳ್ತಾ ಇದ್ದೇವಲ್ಲಿ, ಇಲ್ಲಿ ಈ ತರ ದೇವತೆಗಳು ಇಷ್ಟು ಆನಂದಿಸ್ತಾ ಇದ್ದಾರೆ, ಅವ್ರ ಹತ್ರ ವಿಮಾನಗಳಿದೆ ಅಲ್ಲಿ. ಇಲ್ಲೂ ಕೂಡ ಭೌತಿಕ ಜಗತ್ತಿನಲ್ಲಿ ವಿಮಾನಗಳು, ಈ ತರ ಬಹಳ ಸಾಹುಕಾರರು ಅವ್ರ ಪರ್ಸನಲ್ ವಿಮಾನಗಳು ಇಟ್ಕೊಳ್ತಾರೆ, ಕೇಳ್ತೇವೆ ನಾವು. ಪರ್ಸನಲ್ ವಿಮಾನ, ಸೊ ಅವರು ಪರ್ಸನಲ್ ಹೆಲಿಕಾಪ್ಟರ್. ಸೊ ಅವರ ಅವರ ಅಂತಸ್ತು ಇದ್ರ ಮೇಲೆ ಅವ್ರಿಗೆ ಅದು ಲ್ಯಾಂಡ್ ಆಗೋ ಇದು ಎಲ್ಲ ಇಟ್ಕೊಳ್ತಾರೆ, ಹೆಲಿಕಾಪ್ಟರ್ಸ್. ಈಗ ರೀಸೆಂಟ್ ಆಗಿ ಕೂಡ ಕೇಳ್ತೀವಲ್ಲ, ಟ್ರಂಪ್ ಯಾರು ಅಮೆರಿಕನ್ ಅಧ್ಯಕ್ಷರು, ಅವರಿಗೆ ಅಲ್ಲಿ ಕತಾರಲ್ಲಿ $400 ಮಿಲಿಯನ್ ಏನೋ ಅದು ಒಂದು ವಿಮಾನವನ್ನು ಅಲ್ಲಿ ಅವರು ಯಾರು ಕಾಣಿಕೆ ಕೊಟ್ಟಿದ್ರು, ಅಲ್ಲಿ ಅವರ ರಾಜ. ಸೊ ಹೇಳ್ತಾರೆ ಇದು ಆಕ್ಚುಲಿ ಇದು ಬ್ರೈಬ್ ಇದು ಅಂತ ಹೇಳ್ತಾ ಇದ್ದಾರೆ ಎಲ್ಲ. ಸೊ ಯಾಕಂದ್ರೆ ಅವ್ರಿಗೆ ತುಂಬಾ ಇದಿದೆ, ಅಗತ್ಯ ಇದೆ ಅವ್ರಿಗೆ. ಆ ದೇಶಕ್ಕೆ, ಕತಾರ್ ಚಿಕ್ಕ ದೇಶ, ಅವರಿಗೆ ರಕ್ಷಣೆ ಬೇಕು ಅವರಿಗೆ. ಮತ್ತೆ ಅವರು ಮಾಡಿರೋ ಒಂದು ಚಟುವಟಿಕೆಗಳು, ಎಷ್ಟೋ ಉಗ್ರಗಾಮಿಗಳನ್ನ ಸಹಾಯ ಮಾಡೋದು, ಅದನ್ನೆಲ್ಲ ಕೂಡ ಇದರಲ್ಲಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ರಾಜಕೀಯ. ಸೊ ಅದರಲ್ಲಿ ಈ ಅಮೆರಿಕನ್ ಪ್ರಧಾನಿ, ಅಮೆರಿಕನ್ ಅಧ್ಯಕ್ಷ, ಅಮೆರಿಕ ರಾಷ್ಟ್ರ ಇದು ಬೇಕು. ಸೊ ಅದಕ್ಕೆ ಅವರು ಈಗ ಒಂದು ಅವಕಾಶ ಈ ತರ ಸಿಕ್ಕಿದ್ದು. ಸೊ ಈಗ ಅಮೆರಿಕನ್ ಅಧ್ಯಕ್ಷರಿಗೆ ನಮ್ಮ ಒಂದು ಇದನ್ನು ಗಿಫ್ಟ್ ಆಗಿ, ಕಾಣಿಕೆ ಆಗಿ ತಗೊಳ್ಳಿ. ವಿಮಾನ $400 ಮಿಲಿಯನ್, ಅದು ವಿಮಾನ ಪ್ರೈವೇಟ್ ವಿಮಾನ. ಹೇಳ್ತಾರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಕ್ಕೆ ನಾವು ಟಿಕೆಟ್ ತಗೊಂಡು ಖರೀದಿ ಮಾಡ್ಕೊಂಡು ಹೋಗ್ತೇವೆ. ಸೊ ಈ ತರ ವಿಮಾನಗಳಲ್ಲಿ ಈ ತರ ನೀವು ಎಲ್ಲ ನಿಮ್ಮ ಕೆಲಸ, ನಿಮ್ಮ ಆಫೀಸು, ನಿಮ್ಮ ವಿನೋದ, ಆನಂದ, ಮೀಟಿಂಗ್ಸ್ ಎಲ್ಲಾನು ಕೂಡ ಮಾಡ್ಬೋದು. ಸೊ ಈ ತರ ಪ್ರೈವೇಟ್ ವಿಮಾನಗಳು ಇವೆ, ವಿಮಾನಗಳು. ಸೊ ಈ ತರ ಇಚ್ಛೆಗಳಿದೆ ನಮ್ಗೆ ಈ ಜನ್ಮದಲ್ಲೇ ಸಿಕ್ಕಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಮುಂದೆ ಜನ್ಮದಲ್ಲಾದ್ರೂ ಈ ತರ ಒಂದು ನಾವು ಪುಣ್ಯವನ್ನು ಗಳಿಸಿ ಈ ತರ ದೇವತಾ ಲೋಕಗಳಿಗೆ ಹೋಗಿ ಈ ತರ ಎಲ್ಲ ಆನಂದವನ್ನು ಪಡೆಯೋಣ. ಈ ತರ ಇಲ್ಲಿ ಅಪ್ಸರೆಯರು ಇಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ, ಅಷ್ಟು ಸುಂದರ ಸ್ತ್ರೀಯರು ಇಲ್ಲ ಹೇಳ್ತಾ, ಅವ್ರ ಬಗ್ಗೆ ಹೇಳ್ತಾ ಇರೋದು, ಅವರು ಸ್ನಾನ ಮಾಡಿದ್ಮೇಲೆ ಅಲ್ಲಿ ನೀರು ಇನ್ನ ಹೆಚ್ಚು ಪರಿಮಳ ಆಗ್ತಾ ಇದೆ. ಸೌಗಂಧಿಕ ವನ, ಆಲ್ರೆಡಿ ಅಲ್ಲಿ ತುಂಬಾ ತಾವರೆ ಹೂಗಳು ಎಲ್ಲ ಇದೆ ಅಲ್ಲಿ, ಅಷ್ಟು ಅವ್ರಿಗೆ ಎಷ್ಟು ಆಕರ್ಷಣೆ ಇದೆ. ಮತ್ತೆ ಅವರು ಸ್ನಾನ ಮಾಡಿದ್ಮೇಲೆ ಅಲ್ಲಿ ಆ ನೀರಿನಲ್ಲಿ ಅವರು ಆನಂದಿಸಿದ್ಮೇಲೆ ಅಲ್ಲಿ ಅವರ ದೇಹದ ಕುಂಕುಮ ಅದೆಲ್ಲ ಅಲ್ಲಿ ಬೆರೆತ ಮೇಲೆ ಆಕ್ಚುಲಿ ಹೇಳ್ತಾರೆ ಆಧ್ಯಾತ್ಮಿಕ ಅಲ್ಲ, ಹಿಂದೆ ಸ್ವರ್ಗಲೋಕಗಳಲ್ಲಿ ಅಲ್ಲಿ ಹೂಗಳ ತರ ಅವರ ಪರಿಮಳ ಇದೆ ದೇಹ. ಇಲ್ಲಿ ನಾವು ಸೆಂಟ್ ಹಾಕೊಳ್ಬೇಕು, ನಾವು ಯಾವ್ದಾವ್ದೋ ಸೆಂಟ್ಗಳು, ಈಗ ಸೊ ಸೆಂಟು, ಲಿಪ್ಸ್ಟಿಕ್, ಇನ್ನೊಂದು ಈ ಸೆಂಟ್ಗಳು, UD ಕಾಲೋನ್, ಯಾವ್ದಾವ್ದೋ ಬೇರೆ ಇದೆಲ್ಲ ನಾವು ಇದು ಮಾಡ್ಕೊಳ್ಬೇಕು, ಆರ್ಟಿಫಿಷಿಯಲ್ ಆಗಿ ಇಲ್ಲಿ ಮಾಡ್ಬೇಕು. ಸೊ ಆದ್ರೆ ಸ್ವರ್ಗಲೋಕಗಳಲ್ಲಿ ಅವ್ರಿಗೆ ಸಹಜವಾಗಿ ಇದೆಲ್ಲ ಇದರ ಒಂದು ಇದೆ, ಇದೆಲ್ಲ ಒಂದು.
ಸೊ ನೆನ್ನೆ ಕೂಡ ಕೇಳ್ತಾ ಇದ್ವಿ ಅವರ ವಿಚಾರವಾಗಿ, ಯಾರು ನರನಾರಾಯಣ ಋಷಿ ಬಗ್ಗೆ ಕೇಳ್ತಾ ಇದ್ದಾಗ, ಒಂದು ಸಲ ಅವರ ತಪಸ್ಸೆಯನ್ನ ಭಂಗ ಮಾಡ್ಲಿಕ್ಕೆ ಇಂದ್ರನು ಯಾರನ್ನ ಕಳಿಸ್ತಾನೆ, ಇಂದ್ರನು ಅಪ್ಸರೆಯರನ್ನು ಕಳಿಸ್ತಾನೆ. ಸೊ ಆ ಅಪ್ಸರೆಯರು ನರನಾರಾಯಣ ಋಷಿಯರ ತಪಸ್ಸೆಯನ್ನು ಭಂಗ ಮಾಡಕ್ ಬಂದದ್ದು. ಆ ನರನಾರಾಯಣ ಋಷಿಯರು ಅವರು ಇನ್ನ ಆಧ್ಯಾತ್ಮಿಕ ಸುಂದರಿಯರು ಮತ್ತೆ ಇವರನ್ನು ಸೃಷ್ಟಿ ಮಾಡ್ತಾರೆ. ಯಾಕಂದ್ರೆ ವೈಕುಂಠ ಜಗತ್ತಿನಲ್ಲಿ ಇನ್ನ ಹೆಚ್ಚು ಪ್ರತಿಯೊಂದು ವ್ಯಕ್ತಿ ಕೂಡ ತುಂಬಾ ಸುಂದರವಾಗಿದ್ದಾರೆ. ಸೊ ಅಲ್ಲಿ ಅವರನ್ನು ನೋಡಿದ್ಮೇಲೆ ಇವ್ರಿಗೆ ಓಹ್ ಇದೇನಿದೆ ಇದು. ಸೊ ಹೇಳ್ತಾರೆ ಹೀಗೆ ಬೇರೆ ಬೇರೆ ಲೆವೆಲ್ಸ್ ಇದೆ ಪ್ರತಿಯೊಂದು ಇದು ಭೌತಿಕವಾಗಿ ನಮಗಿಂತ ಹೆಚ್ಚಾಗಿ 1000 ಪಟ್ಟು 10,000 ಪಟ್ಟು ಅವರ ಇಂದ್ರಿಯಗಳ ಶಕ್ತಿ ಇದೆ. ನಮಗೆ ಆನಂದಿಸಬೇಕು ಅಂದ್ರೆ ಆನಂದಿಸಿಕಾಗಲ್ಲ ಅನ್ಸುತ್ತೆ ಒಂದ್ಸಲ, ಅಯ್ಯೋ ಇದು ಚೆನ್ನಾಗಿ ತುಂಬಾ ರುಚಿಕರವಾದ ಪದಾರ್ಥ, ಸಿಹಿ ತಿನ್ನೋಣ. ಆದ್ರೆ ನಮಗೆ ತಿನ್ಲಿಕ್ಕೆ ನಮಗೆ ಆ ದೇಹಕ್ಕೆ ಒಂದು ಜೀರ್ಣ ಮಾಡೋ ಶಕ್ತಿ ಇಲ್ಲ. ಇಲ್ಲಾಂದ್ರೆ ತಿಂದ್ರು 1-2 ತಿನ್ಬಹುದು ನಾವು, ಮತ್ತೆ ಇನ್ನ ಹೆಚ್ಚು ತಿನ್ಲಿಕ್ಕೆ ಆಗಲ್ಲ ನಮಗೆ. ಸೊ ಈ ರೀತಿ ಭೌತಿಕ ಇಂದ್ರಿಯಗಳು ನಮ್ಗೆ ಭೂಲೋಕದಲ್ಲಿ ಇದಕ್ಕೆ ಶಕ್ತಿ ಕೂಡ ತುಂಬಾ ಕಡಿಮೆ. ದೇವತಾ ಲೋಕಗಳಲ್ಲಿ ಇದು 100,000 ಪಟ್ಟು ಇನ್ನ ಹೆಚ್ಚು ಪ್ರಬಲವಾದದ್ದು. ಪ್ರತಿಯೊಂದು ಏನು ಸುಖ ಈಗ ಹೇಳ್ಬೋದು ನಾವು, ಆಹಾರ, ನಿದ್ರಾ, ಭಯ, ಮೈಥುನ ಇದೆಲ್ಲವನ್ನು ಆನಂದಿಸೋಕೆ ಆ ರೀತಿಯ ದೇಹ ಇದೆ. ಆದ್ರೆ ಅದೆಲ್ಲವೂ ಮಾಡಿದ್ರು ಕೂಡ ಅಲ್ಲಿ ಆನಂದ ಇಲ್ಲ ಕೊನೆ. ಸೊ ಆನಂದ ಇಲ್ಲ. ಇಲ್ಲಿ ಕೇಳಿದ ಕೆಲವು ಶ್ಲೋಕಗಳ ಹಿಂದೆ ದೇವತೆಗಳು ರತಿಕರ್ಷಿತ, ಅವರು ಇದಾಗ್ತಾರೆ, ಆಯಾಸಗೊಳ್ತಾರೆ. ಅಯ್ಯೋ ಇಂದ್ರಿಯ ಸುಖದ ತೊಡದ್ಮೇಲೂ ಕೂಡ ಅವ್ರಿಗೆ ಆದ್ರಿಂದ ತೃಪ್ತಿ ಬರೋದಿಲ್ಲ. ಅವ್ರಿಗೆ ತೃಪ್ತಿಯಂತಿ ನೇಹ ಬಹುದುಃಖ ಭಾಜಂ, ಪ್ರತ್ಯಂತಿ ನೇಹ ಕೃಪಣಾ ಬಹುದುಃಖ ಭಾಜಂ. ಸೊ ಆಕ್ಚುಲಿ ಕೃಪಣ ನಮಗೆ ಆಧ್ಯಾತ್ಮಿಕ ಜೀವನ ಪಡೆಯೋ ಒಂದು ವರ ಸಿಕ್ಕಿದೆ ಈ ಮಾನವ ಜೀವನದಲ್ಲಿ. ಆದ್ರೆ ನಾವು ಇದನ್ನು ಉಪಯೋಗಿಸದೆ ನಾವು ಸದುಪಯೋಗ ಮಾಡ್ಕೊಳ್ಳದೆ ನಾವು ಇಂದ್ರಿಯ ಸುಖದಲ್ಲೇ ಮಗ್ನರಾಗಿ ನಾವು ಜೀವನ ನಡೆಸ್ಕೊಂಡ್ರೆ ನಾವು ಕೃಪಣರಿದ್ದ. ಕೃಪಣ ಅಂದ್ರೆ ಮೈಸರ್ ಅಂದ್ರೆ ಒಂದು ವ್ಯಕ್ತಿಗೆ ಇದೆ ಜಿಪುಣ, ಹಣ ಇದೆ. ಆದ್ರೆ ಹಣ ಇದ್ರು ಕೂಡ ಆ ವ್ಯಕ್ತಿ ಯಾವುದೋ ಒಂದು ಹಳೆಯದಾದ ಒಂದು ಇದನ್ನ ವಸ್ತ್ರವನ್ನು ಧರಿಸೋ, ಇಲ್ಲಾಂದ್ರೆ ಏನು ಸರಿಯಾಗಿ ಆಹಾರ ತಿನ್ನದೇನೋ, ಏನು ವ್ಯವಸ್ಥೆ ಇಲ್ಲದೆ ಅವನು ಜಿಪುಣ ಅಂತ ಹೇಳ್ತಾನೆ. ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ನಿಮಗೆ ಬೇಕಾದದ್ದು ಅಗತ್ಯಗಳನ್ನ ನೀವು ಪಡ್ಕೊಳ್ಳಿ. ನೀವು ಇಲ್ಲ ಪಡ್ಕೊಳ್ಳೋದಿಲ್ಲ ಅವ್ರು. ಸೊ ಹೇಳ್ತಾರೆ ಅದು ಜಿಪುಣ ಅನ್ನೋದು ಕೃಪಣ ಅಂತ ಇದರಲ್ಲಿ. ಸೊ ಈ ರೀತಿ ಇಲ್ಲಿ ನಾವು ಕೇಳ್ತಾ ಇರೋದು ಭೌತಿಕ ಇಚ್ಛೆಗಳು ಇರೋದ್ರಿಂದ ನಮಗೆ ಭುಕ್ತಿ, ಮುಕ್ತಿ, ಸಿದ್ಧಿ, ಕಾಮಿ, ಸಕಲಿ, ಅಶಾಂತ. ಸೊ ಭುಕ್ತಿ ಅಂದ್ರೆ ಈ ತರ ಎಷ್ಟೆಷ್ಟೋ ರೀತಿಯ ತರದ ಇಂದ್ರಿಯ ಸುಖವನ್ನು ಆನಂದಿಸೋ ಒಂದು ಅಪೇಕ್ಷೆ ನಮಗೆ. ಸೊ ಈ ರೀತಿ ಕರ್ಮಿ ಅಂದ್ರೆ ಅದಕ್ಕೋಸ್ಕರ ತುಂಬಾ ಸೆಣಸಾಟ ಆಗ್ತಾ ಇದೆ, ತುಂಬಾ ಒಂದು ಪ್ರಯತ್ನ ಆಗ್ತಾ ಇದೆ. ಪರಿಶ್ರಮ ಆಗ್ತಾ ಇದೆ, ತುಂಬಾ ಪರಿಶ್ರಮ ಆಗಿ ಫೇನ ಹೊರಗಿಂದ ಇದು ಬರ್ತಾ ಇದೆ. ಮತ್ತೆ ಅಷ್ಟೆಲ್ಲ ಮಾಡಿದ್ರು ಕೂಡ ಅದು ವ್ಯರ್ಥ. ಅದು ಮತ್ತೆ ಭಯ ಇರುತ್ತ ನನ್ನ ಹತ್ರ, ಇಲ್ಲ ಯಾರು ತಗೊಂಡು ಹೋಗ್ಬಿಡ್ತಾರ, ಏನೋ ಒಂದು ರೀತಿಯಲ್ಲಿ ಅನ್ಯಾಯದ ರೀತಿಯಲ್ಲೂ ಇನ್ನೊಂದು ರೀತಿಯಲ್ಲೂ ಇದು ಕಳ್ಕೊಂಡ್ಬಿಡ್ತೀನ ನಾನು. ಮತ್ತೆ ಕೊನೆಗೆ ಮೃತ್ಯು. ಸೊ ಈ ಭೌತಿಕ ಜಗತ್ತು ಪವರ್ಗ. ಸೊ ಇದೆಷ್ಟೆಲ್ಲ ಮಾಡಿದ್ರು ಇಲ್ಲಿ ನಮ್ಗೆ ಆನಂದ ಇಲ್ಲ, ನಮ್ಗೆ ನಿಜವಾದ ತೃಪ್ತಿ ಇಲ್ಲ ನಮ್ಗೆ. ಸೊ ಭುಕ್ತಿ, ಮುಕ್ತಿಯನ್ನು ಅಪೇಕ್ಷೆ ಪಡ್ತಾ ಇರೋ ಬ್ರಹ್ಮವಾದಿಗಳು. ಸೊ ಅವರು ಕೂಡ ಆಯ್ತಪ್ಪ, ಇದು ಆನಂದಿಸಿದ್ದು ಸಾಕಾಯ್ತಿದ್ದು, ಇದ್ರಲ್ಲಿ ನಿಜವಾದ ಆನಂದ ಇಲ್ಲ. ಸೊ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತ ನಾವು ಭಗವಂತನ ಲೀನರಾಗ್ಬೇಡ ಅಂತ. ಸೊ ಅದು ಕೂಡ ಹೇಳ್ತಾರೆ. ಅದು ಕೂಡ ಒಂದು ಭೌತಿಕ ಇಚ್ಛೆನೆ. ಅದು ಹೇಗೆ ಇಚ್ಛೆ, ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು, ನನಗೆ ಎಲ್ಲರೂ ಗೌರವಿಸ್ಬೇಕು, ಆತರ ಅಂತ ನಾವು ಒಂದೊಂದು ಕುಟುಂಬದಲ್ಲಿ ನಾವು ದೊಡ್ಡ ವ್ಯಕ್ತಿ, ನಮ್ಮ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ, ನಮ್ಮ ಊರಿನಲ್ಲಿ ದೊಡ್ಡ ವ್ಯಕ್ತಿ, ನಮ್ಮ ರಾಜ್ಯದಲ್ಲಿ ದೊಡ್ಡ ವ್ಯಕ್ತಿ, ಮಿನಿಸ್ಟರ್. ಮತ್ತೆ ಫಸ್ಟ್ ಜನ ಪ್ರಯತ್ನ ಪಡ್ತಾರೆ ಹಣವನ್ನು ಪಡೆಯಲಿಕ್ಕೆ. ಹಣ ಪಡೆದ್ಮೇಲೆ ನಾನು ಪಾಲಿಟಿಕ್ಸ್, ರಾಜಕೀಯ, ನನಗೆ ಅಧಿಕಾರ ಸಿಗ್ತದೆ. ಸೊ ಅಧಿಕಾರ ಇದು ಒಂದು ಇಚ್ಛೆ ನಮ್ಗೆ. ಹಾಗೆ ಅಧಿಕಾರ ಸಿಗ್ತಾ ನಾನೊಂದು ಅಧ್ಯಕ್ಷ, ಪ್ರಧಾನಿ, ರಾಷ್ಟ್ರಪತಿ, ಹೀಗೆ ದೊಡ್ಡ ಕೊನೆಗೆ ನಾನು ದೇವರಾಗ್ಬೇಕು ನಾನು. ಸೊ ಇದು ಕೂಡ ಒಂದು ಇಚ್ಛೆನೆ. ಅದೇ ರೀತಿ ನಾನು ದೊಡ್ಡವನಾಗ್ಬೇಕು ಅಂತ ಒಂದು ಇಚ್ಛೆ. ಸೊ ಹೇಳ್ತಾರೆ ಇದೆಲ್ಲವೂ ಇಚ್ಛೆನೆ, ಇಚ್ಛೆನೆ ಆಗಿದ್ರಿಂದ ಇದು ನಮ್ಗೆ ಭುಕ್ತಿ, ಮುಕ್ತಿ, ಈ ರೀತಿಯ ಮುಕ್ತಿ, ಈ ಸಾಯುಜ್ಯ ಮುಕ್ತಿ ನಾವೇನ್ ಹೇಳ್ತೇವೆ ಭಗವಂತನಲ್ಲಿ ಒಂದಾಗೋದು. ನಾನು ಒಂದೇ, ನಾನು ದೇವರು ಒಂದೇ. ಎಲ್ಲ ಸೂರ್ಯ ಚಂದ್ರಗಳನ್ನ ನಾನು ನಿಯಂತ್ರಿಸ್ತಾ ಇದ್ದೇನೆ ನಾನು. ಸೊ ಏನೂ ನಿಯಂತ್ರಿಸ್ತಾ ಇಲ್ಲ ನಾನು, ಆದ್ರೆ ಆ ರೀತಿಯ ಒಂದು ಕಲ್ಪನೆ
ಇದೆ ಕಲ್ಪನೆ. ಸೊ ಮುಕ್ತಿ ಸಿದ್ಧಿ ಅಂದ್ರೆ ಈ ಸಿದ್ಧ ಲೋಕದಲ್ಲೋ ಇಲ್ಲಾಂದ್ರೆ ಇಲ್ಲಿ ಯೋಗಿಗಳು ಅಭ್ಯಾಸ ಮಾಡಿ ಈ ಒಂದು ಇದನ್ನು ಪಡೆಯೋಣ. ಅಣಿಮ ಮಹಿಮ ಲಘಿಮ. ಸೊ ಈ ವಿಜ್ಞಾನಿಗಳು ಆ ರೀತಿಯಲ್ಲೇ ಇದನ್ನೇ ಸಾಧಿಸ್ತಾ ಇರೋದು. ಅವರು ಎಲ್ಲ ಒಳಗೂ ಕೂಡ ಕೆಳಗೆ ಭೂಮಿಯ ಒಳಗೂ ಎಲ್ಲ ಇದು ಮಾಡೋದು. ಸೊ ಪ್ರಭುಪಾದ ಹೇಳ್ತಾರೆ ಇದೆಲ್ಲ ಒಂದು ರೀತಿ ಇದೆಲ್ಲ ಅಣಿಮ ಲಘಿಮ ಮಹಿಮ. ಇಲ್ಲ ಗಾಳಿಯಲ್ಲಿ ವಿಮಾನಗಳು ತೇಲ್ಕೊಂಡು ಹೋಗುದು ಲಘಿಮ. ಸೊ ಈ ರೀತಿ ನಾವು ಈ ತರ ಲೌಕಿಕವಾಗಿ ಭೌತಿಕವಾಗಿ ಪಡೆಯೋ ಇದೆಲ್ಲನೂ ಕೂಡ ಒಂದು ರೀತಿಯ ಸಿದ್ಧಿಗಳೇ. ವಿಜ್ಞಾನಿಗಳು ಕೂಡ ಇದನ್ನ ಹೆಚ್ಚು ಕಡಿಮೆ ಅವ್ರು ಪಡ್ಕೊಂಡ್ಬಿಟ್ಟಿದ್ದಾರೆ ಈ ತರ ಸಿದ್ಧಿಗಳು. ಇನ್ನ ಇದನ್ನ ಸೂಕ್ಷ್ಮವಾಗಿ ಇನ್ನ ಹೆಚ್ಚಾಗಿ ನಾವು ಇದ್ರಲ್ಲಿ ಕೇಳ್ತಾ ಇದ್ದೀವಿ, ಯೋಗಿಗಳಿಗಿರೋದು ಕೇಳ್ತಾ ಇದ್ದೇವೆ, ಮತ್ತೆ ಇಲ್ಲಿ ದೇವತಾ ಲೋಕದಲ್ಲಿ ಕೇಳ್ತಾ ಇದ್ದೇವೆ ನಾವು. ಆದ್ರೆ ಮೊರರ್ಲೆಸ್ ವಿಜ್ಞಾನಿಗಳು ಶ್ರಮಿಸಿ ಈ ಸಿದ್ಧಿಯನ್ನು ಪಡಿಲಿಕ್ಕೆ ಅವರ ಪ್ರಯತ್ನ. ಸೊ ಇವರೆಲ್ಲರೂ ಕೂಡ ಅಶಾಂತರು. ಯಾಕೆ ಅಶಾಂತರು ಇವರೆಲ್ಲ? ಯಾವಾಗವರೆಗೂ ಇದು ಕಾಮ ಇದು ಭೌತಿಕ ಇಚ್ಛೆ, ಭೌತಿಕ ಅಪೇಕ್ಷೆ ಆಗಿರೋದ್ರಿಂದ ಇದು ನಮಗೆ ಅಶಾಂತವೇ. ನಮಗೆ ಇದರಲ್ಲಿ ಶಾಂತಿ ಇಲ್ಲ ನಮಗೆ. ಸೊ ನಿಜವಾದ ಶಾಂತಿ ಅಂದ್ರೆ ಇಲ್ಲಿ ಕೇಳೋದು ನಾವು ಕೃಷ್ಣ ಭಕ್ತ ನಿಷ್ಕಾಮ ಅಥೈವ ಶಾಂತ. ಧ್ರುವ ಮಹಾರಾಜ ಬಗ್ಗೆ ಕೇಳಿದ್ ನಾವು. ಧ್ರುವ ಮಹಾರಾಜ್ ಅಂತ ವ್ಯಕ್ತಿ, ಕುಬೇರನೇ, ಅಷ್ಟು ಫ್ಯಾಬ್ಯುಲಸ್ಲಿ ರಿಚ್ ಇಲ್ಲ ಹೇಳ್ತಾ ಇದ್ದಾರೆ. ಸೊ ಫ್ಯಾಬ್ಯುಲಸ್ಲಿ ರಿಚ್. ಸೊ ಆಕ್ಚುಲಿ ಶಿಲಾ ಪ್ರಭುಪಾದರ ಬಗ್ಗೆ ಹೇಳ್ತಾರೆ. ಶಿಲಾ ಪ್ರಭುಪಾದ ಸಮಯದಲ್ಲಿ ಆಕ್ಚುಲಿ ಶಿಲಾ ಪ್ರಭುಪಾದರು ಶುದ್ಧ ಭಕ್ತರು. ಅವರಿಗೆ ಇದ್ಯಾವುದರ ಆಸಕ್ತಿ ಇಲ್ಲ, ಭೌತಿಕವಾದ ಯಾವುದೋ ಆಸಕ್ತಿ ಇಲ್ಲ. ಸೊ ಆದ್ರೆ ಅವರ ಭಗವಂತನ ನಿರೂಪಣೆಯಿಂದ ಅವರ ಜೀವನದಲ್ಲಿ, ಅವರು ಗೃಹಸ್ಥ ಜೀವನದಲ್ಲಿ ಇದ್ರು ಆಲ್ರೆಡಿ, ಮತ್ತೆ ಅವರೊಂದು ಬಿಸ್ನೆಸ್ ಲೈನ್ ಅಲ್ಲಿ ಇದ್ರು ಅವರು. ಸೊ ಅವರು ಗುರುವನ್ನು ಭೇಟಿ ಮಾಡಿದ್ಮೇಲೆ ಗುರು ಆಜ್ಞೆ ಕೊಡ್ತಾರೆ, ನೀವು ಪ್ರಚಾರ ಮಾಡಿ, ನೀವು ಈ ಚೈತನ್ಯ ಮಹಾಪ್ರಭು ಸಂದೇಶವನ್ನು ವಿಶ್ವಾದ್ಯಂತ ಕೊಡಿ, ಇದೇ ನಿಜವಾದ ಪರಿಹಾರ. ನಾವು ಆ ಸಮಯದಲ್ಲಿ ಅವ್ರು ಅನ್ಕೊಂಡಿದ್ದು ಈ ಭಾರತಕ್ಕೆ ಸ್ವತಂತ್ರ ಸಿಗ್ಬೇಕು, ಸ್ವತಂತ್ರ ಸಿಗ್ಬಿಟ್ರೆ ಭಾರತ ಆಯ್ತು, ಎಲ್ಲ ಸಕ್ಸಸ್ ಪರಿಪೂರ್ಣತೆ, ಮತ್ತೆ ನಾವು ನಮ್ಮ ಧರ್ಮವನ್ನು ಪ್ರಚಾರ ಮಾಡ್ಬೋದು ಅಂತ ಪ್ರಭುಪಾದರು ಅನ್ಕೊಳ್ತಾ ಇದ್ರು. ಆದ್ರೆ ಅವ್ರ ಗುರುಗಳು ಇಲ್ಲ ಇದೆಲ್ಲ ವಿಧಾನ, ಇದೆಲ್ಲ ತಾತ್ಕಾಲಿಕ. ಈ ರೀತಿಯ ಒಂದು ಸ್ವತಂತ್ರ, ಇದು ಎಲ್ಲ ಭೌತಿಕವಾಗಿ ಬಿಡುಗಡೆ, ದೇಶದ ಸ್ವತಂತ್ರ ಅಸ್ತಿತ್ವ, ಇದೆಲ್ಲ ಪ್ರಯೋಜನ ಅಲ್ಲ. ಇದು ನಿಜವಾದ ಸ್ವತಂತ್ರ ನಮ್ಮ ಆತ್ಮದ ಸ್ವತಂತ್ರ, ಮುಕ್ತಿ ಅಂದ್ರೆ ಭಗವಂತನ ಭಕ್ತಿಯನ್ನು ಪಡೆಯೋದು ನಮ್ಮ ನಿಜವಾದ ಮುಕ್ತಿ. ಸ್ವರೂಪೇಣ ವ್ಯವಸ್ಥಿತಿ ಮುಕ್ತಿ ಇತ್ವ ಅನ್ಯತಾ ರೂಪ ಸ್ವರೂಪೇಣ ವ್ಯವಸ್ಥೆ. ನಮ್ಮ ಮೂಲ ಸ್ಥಿತಿ ನಾವು ಕೃಷ್ಣನ ನಿತ್ಯ ಸೇವಕರು, ಕೃಷ್ಣನೊಟ್ಟಿಗೆ ನಿತ್ಯ ಆಪ್ತ ಸಂಬಂಧ ಇದೆ. ಸೊ ಆ ನಿತ್ಯ ಸಂಬಂಧದಲ್ಲಿ ಆನಂದ ಚಟುವಟಿಕೆಗಳಿದೆ, ಸೇವೆ ಮಾಡ್ತಾ ಕೃಷ್ಣನಿಗೆ. ಸೊ ಅದು ಪ್ರಭುಪಾದ ಗುರುಗಳು ಅವ್ರ ಮನವರಿಕೆ ಕೊಟ್ಮೇಲೆ ಪ್ರಭುಪಾದರು ಅನ್ಕೊಳ್ತಾರೆ ಅಂತ ಪ್ರಭುಪಾದ ಹೇಳ್ತಾರೆ, ನಮ್ರವಾಗಿ ಹೇಳ್ತಾರೆ, ನಾನು ಆವಾಗ್ಲೇ ನನ್ನ ಗುರುವಿನ ಆದೇಶವನ್ನು ಸ್ವೀಕರಿಸಿ ನಾನು ಮಾಡ್ಬೇಕಿತ್ತು. ಆದ್ರೆ ಏನ್ ಮಾಡೋದು, ನಾನು ಫ್ಯಾಮಿಲಿ ಇದೆ, ಕುಟುಂಬ. ಸೊ ಆ ರೀತಿ ಒಂದು ಹಂಬಲ್, ಇದು ಒಂದು ನಮ್ರ ಇದನ್ನು ಪ್ರಭುಪಾದರು ವ್ಯಕ್ತಪಡಿಸ್ತಾರೆ. ಆದ್ರೆ ಶುದ್ಧ ಭಕ್ತರು ಅವರ ಒಂದೊಂದು ಹಂತನೂ ಕೂಡ ಭಗವಂತನ ಅವ್ರ ಜೀವನದಲ್ಲಿ ಭಗವಂತನೇ ಕಂಟ್ರೋಲ್ ಮಾಡ್ತಾರೆ. ಹೇಗೆ ಪಾಂಡವರ ಬಗ್ಗೆ ಕೇಳ್ತೇವೆ ನಾವು, ಪಾಂಡವರು ಅಷ್ಟು ಕಷ್ಟಗಳು ಪಟ್ರು ಅಂದ್ರೆ ಅವರಿಗೆ ಅದು ಕರ್ಮವಲ್ಲ. ನಮಗೆ ಬರುತ್ತೆ, ಕಷ್ಟಗಳು ಬರುತ್ತೆ, ನಮ್ಗೆ ಎಷ್ಟೆಷ್ಟು ಕಷ್ಟಗಳು ಜೀವನದಲ್ಲಿ ಬರುತ್ತೆ. ಇದು ಯಾರು ನಮ್ಗೆ ಸೃಷ್ಟಿ ಮಾಡ್ತಾ ಇಲ್ಲ, ನನ್ನದೇ ಕರ್ಮ. ನಾನು ಹಿಂದೆ ಜನ್ಮದಲ್ಲೋ ಅದರ ಹಿಂದೆ ಜನ್ಮದಲ್ಲೋ ಇಲ್ಲ ಈ ಜನ್ಮದಲ್ಲೇ ಎಷ್ಟೋ ಮಾಡಿದ್ದೇನೆ. ಇದೆಲ್ಲ ನಾನು ಪಡೆಯೋ ಒಂದು ಪ್ರತಿಕ್ರಿಯೆ. ಆದ್ರೆ ಪಾಂಡವರು ಅಷ್ಟೆಲ್ಲ ದುರ್ಯೋಧನದಿಂದ ಅವ್ರು ಕಿರುಕುಳ ಪಡೆದ್ರು, ಒಂದು ಕೂಡ ಅವ್ರಿಗೆ ಕರ್ಮವಲ್ಲ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದ ಭಗವಂತನ ನಿತ್ಯ ಸೇವಕರು. ಅವ್ರದ್ದು ಕೂಡ ಆ ಜೀವನ ನಿರೂಪಣೆ ಭಗವಂತನ ಇಚ್ಛೆಯಿಂದ ಆ ರೀತಿ ನಮಗೆ ಒಂದು ಪಾಠವಾಗಿ, ನಮಗೆ ಒಂದು ಮಾದರಿಯಾಗಿ ಇರಲಿಕ್ಕೆ ನಡೆಯುತ್ತೆ. ಸೊ ಶ್ರೀಲ ಪ್ರಭುಪಾದರು ಒಂದು ಸಮಯದಲ್ಲಿ ಅವ್ರು ಯೋಚನೆ ಮಾಡಿದ್ದು, ಈ ತರ ನಾವು ಹಣ ಸಂಪಾದನೆ ಮಾಡಿ ಬಿಸ್ನೆಸ್ ಮ್ಯಾನ್, ನಾನು ವ್ಯಾಪಾರಿ ಜೀವನದಲ್ಲಿ ಇದ್ದೇನೆ, ನಂತರ ನಾನು ಪ್ರಚಾರ ಮಾಡ್ತೇನೆ, ಅದನ್ನ ಉಪಯೋಗಿಸಿ ನನ್ನ ಇವರು ಗಾಡ್ ಬ್ರದರ್ಸ್, ಗುರು ಭ್ರಾತೃಗಳು, ದೇವ ಭ್ರಾತೃಗಳು ಏನ್ ಹೇಳ್ತೇವೆ. ಸೊ ಇವರೆಲ್ಲರೂ ಹೋಗಿ ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಭಿಕ್ಷೆ ಬೇಡೋದು ಒಂದು ರೀತಿಯಲ್ಲಿ. ಸೊ ಇವರಿಗಿಂತ ಬೆಟರ್ ನಾನು ಆಗ್ಲೇ ಗೃಹಸ್ಥನಿದ್ದೇನೆ, ನಾನೇ ಇದನ್ನು ಪಡಿತೇನೆ ಅಂತ ಪ್ರಭುಪಾದರು ಪಡೆಯುವ ಒಂದು ಅವಕಾಶ ಇತ್ತು. ಆದ್ರೆ ಹೇಳ್ತಾರೆ, ಭಗವಂತನ ಇಚ್ಛೆಯಿಂದ ಎಲ್ಲವೂ ಕೂಡ ಸೊ ಯಸ್ಯಾಹಂ ಅನುಗ್ರಹಣಾಮಿ ಹರಿಷ್ಯೆ ತದ್ದನಂ ಶನೈ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾ ಭಾಗವತದಲ್ಲಿ ಈ ಮಾತನ್ನು ಕೇಳಿದಾಗ ನಾನು ಪಾಂಡವರ ವಿಷಯವಾಗಿ ನನಗೆ ಗೊತ್ತಾಯ್ತು, ಕೃಷ್ಣ ನನ್ನ ಎಲ್ಲ ತಗೊಂಡು ಹೋಗ್ಬಿಡ್ತಾನೆ. ಸೊ ಪ್ರಭುಪಾದರು ಹೇಳ್ತಾರೆ, ಹಾಗೇ ಆಯ್ತು. ಸೊ ಹಾಗೆ ಆದಾಗ
ಸೊ ಅಷ್ಟು ಸುಲಭ ಅಲ್ಲ ನಮ್ಗೆ ತಗೊಳ್ಳಿಕ್ಕೆ. ಅದು ಹೇಳ್ಬೋದು ನಾವು, ಆದ್ರೆ ಆದಾಗ ನಮ್ಗೆ ಅದನ್ನ ಅನುಭವಿಸ್ಲಿಕ್ಕೆ ಅದು ನಮ್ಗೆ ಸ್ವೀಕರಿಸ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಸೊ ನಂತರ ಶ್ರೀಲ ಪ್ರಭುಪಾದರು ಸನ್ಯಾಸ ಜೀವನ ಸ್ವೀಕರಿಸ್ತಾರೆ, ಮತ್ತೆ ಏಕಾಂತವಾಗಿ ಪ್ರಯತ್ನ ಪಡ್ತಾರೆ ಝಾನ್ಸಿಯಲ್ಲಿ. ನಂತರ ಅವರು ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನದಲ್ಲೂ ಕೂಡ ಅಲ್ಲಿ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಪ್ರಭುಪಾದರು ಇದ್ದು ಪುಸ್ತಕಗಳನ್ನ ಬರೆಯೋದು, ಅದರ ಮುದ್ರಣ, ಮತ್ತೆ ಅಲ್ಲಿ ದಿಲ್ಲಿಯಲ್ಲಿ ಚಿಪ್ಪಿವಾಡ, ಅಲ್ಲೂ ಕೂಡ ಚಿಕ್ಕ ಒಂದು ಮಂದಿರದಲ್ಲಿ ಒಂದು ಕೊಠಡಿಯನ್ನ ಇದು ತಗೊಂಡು ಅಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಪ್ರಭುಪಾದ ಪ್ರಯತ್ನ. ಸೊ ಹೇಳ್ತಾರೆ, ಪ್ರಭುಪಾದ ಹತ್ರ ಅಮೆರಿಕೆಗೆ ಹೋದಾಗ ಇದ್ದದೆಷ್ಟು $8. ಸೊ $8 ಈಗ ಇವಾಗ $ಗೆ $89 ಬೆಲೆ ಇದೆ, ಅವಾಗ ಇನ್ನ ಕಡಿಮೆ. ಎನಿವೆ ಎಷ್ಟಿದ್ರು ಅವಾಗ ಇವಾಗ ಸೇಮ್. ಸೊ ಎನಿವೆ ಪ್ರಭುಪಾದರು ಹೋದಾಗ ಏನೂ ಇಲ್ಲ. ಸೊ ನಂತರ ಹೇಳ್ತಾರೆ, ಪ್ರಭುಪಾದರು ಪ್ರಾರಂಭ ಮಾಡುವಾಗ ಯಾರು ಪ್ರಭುಪಾದರಿಗೆ ಅದೇ ರೀತಿ ಸಹಾಯ ಕೊಡಕ್ ಮುಂದೆ ಬರೋದಿಲ್ಲ ಹೆಚ್ಚಾಗಿ ಭಾರತದಿಂದ. ಸೊ ಭಗವಂತನ ಇಚ್ಛೆ ಒಂದು ರೀತಿಯಲ್ಲಿ ನಾವು ಪ್ರಭುಪಾದನ ಗುರುತಿಸಿಲ್ಲ. ಭಾರತೀಯರಾದ್ರೂ ನಮಗೆ ಇದು ವೈದಿಕ ಧರ್ಮ ನಮಗೆ ಸ್ವಲ್ಪ ತಿಳಿದ್ರು ನಾವು ಯಾರು ಗುರುತಿಸ್ತಿಲ್ಲ. ಪ್ರಭುಪಾದರು ಸೇಮ್ ವ್ಯಕ್ತಿನೇ. ಅವರು ಮೊದಲು ಶುದ್ಧ ಭಕ್ತರು 70ನೇ ವಯಸ್ಸಲ್ಲೇನೋ ಆಗ್ಬಿಟ್ರು. ಅವರು ಸಡನ್ ಆಗಿ ಅವರು ಒಂದು ಫ್ಲಾಶ್ ಏನೋ ಆಯ್ತು, ಆ ತರ. ಶಿಲ ಪ್ರಭುಪಾದರು ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಅವರು ಶಿಷ್ಯರು ಪತ್ರ ಬರೀತಾರೆ, ನೀವು ಯಾವಾಗ ಕೃಷ್ಣ ಪ್ರಜ್ಞೆಗೆ ಬಂದ್ರಿ? ತಮಾಲ್ ಕೃಷ್ಣ ಮಹಾರಾಜ್ ಅನ್ಸುತ್ತೆ ಪ್ರಭುಪಾದ ಬರೆದಾಗ ಪ್ರಭುಪಾದ ಹೇಳ್ತಾರೆ, ಈ ಜೀವನದೆಲ್ಲ ನಾನು ನೆನಪು ಮಾಡ್ಕೊಂಡ್ರೆ ನಾನು ಕೃಷ್ಣನ ಯಾವಾಗ್ಲೂ ಮರಿಲೇ ಇಲ್ಲ. ಸೊ ಇದು ನಿತ್ಯ ಸಿದ್ಧರ ಒಂದು ಲಕ್ಷಣ. ಸೊ ನಿತ್ಯ ಸಿದ್ಧರ ಅಂದ್ರೆ ಅವ್ರು ಮೊದಲಿಂದಲೇ ಅವ್ರು ಕೃಷ್ಣ ಭಕ್ತರು. ಸೊ ಶಿಲ ಪ್ರಭುಪಾದರು ನೋಡಿ ಚಿಕ್ಕ ಮಗುವಿಂದಾನೆ ಅವರ ರಥಯಾತ್ರೆಯನ್ನು ಆಯೋಜಿಸಿದ್ದು. ಸೊ ಇದೆಲ್ಲವೂ ಕೂಡ ಅಸಾಧಾರಣ ಚಟುವಟಿಕೆ. ಶುದ್ಧ ಭಕ್ತರು ನಿತ್ಯ ಸಿದ್ಧರ ಲಕ್ಷಣಗಳು. ಸೊ ಹೀಗೆ ಸೊ ಪ್ರಭುಪಾದರು ಇವಾಗಿಂದಲೂ ಶುದ್ಧ ಭಕ್ತರು ಅವರು. ಆದ್ರೆ ಅವರು ಆ ವಯಸ್ಸಾದ್ಮೇಲೆ ಅವರು ಈ ಪ್ರಚಾರ ಆಂದೋಲನ ಪ್ರಾರಂಭ ಆಗಿ ಮತ್ತೆ ಈ ಪುಸ್ತಕ ಮುದ್ರಣ ಎಲ್ಲ ಹೆಚ್ಚಾಯ್ತು. ಶಿಷ್ಯರು ಸಹಾಯ ಮಾಡ್ಲಿಕ್ಕೆ ಬಂದ್ರು, ಮತ್ತೆ ಅವರು ಪ್ರಚಾರ ಮಾಡಿದ್ರು, ಅವರು ಪುಸ್ತಕ ವಿತರಣೆ ಮಾಡಿದ್ರು. ಮತ್ತೆ ಪುಸ್ತಕ ವಿತರಣೆಯಿಂದನೇ ಈ ಸಂಸ್ಥೆಗೆ ಎಲ್ಲ ಆರ್ಥಿಕ ಬೆಂಬಲ ಸಿಕ್ತು. ಸೊ ಪ್ರಭುಪಾದರು ಹೇಳ್ತಾರೆ, ನಾನು ಮಠ ಮಂದಿರ ಮಾಡ್ಬೇಕಾಗಿತ್ತು ಅಂದ್ರೆ ನಾನು ವೃಂದಾವನದಲ್ಲಿ ಮಾಡ್ಬೋದಾಗಿತ್ತು. ಪ್ರಭುಪಾದರಿಗೆ ದೊಡ್ಡ ದೊಡ್ಡ ಕನೆಕ್ಷನ್ಸ್ ಇತ್ತು. ಭಾರತದಲ್ಲಿ ಇದ್ದಾಗಲೂ ಕೂಡ ಪ್ರಭುಪಾದರಿಗೆ ಪ್ರಿಂಟಿಂಗ್ ಮಾಡೋದಕ್ಕೆಲ್ಲ ತುಂಬಾ ದೊಡ್ಡ ದೊಡ್ಡ ಕನೆಕ್ಷನ್ಸ್ ಇತ್ತು. 1940s ಅಲ್ಲೇ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಅವರ ಫಸ್ಟ್ ಭಗವದ್ಗೀತೆ ಮುದ್ರಣ ಆಗ್ಲಿಕ್ಕೆ ಯಾರೋ ಒಬ್ಬ ದೊಡ್ಡ ಇದು ಸೌತ್ ಇಂಡಿಯಾಗೆ ಅದು ದೊಡ್ಡ ಇವರು ಚೆನ್ನೈಯಲ್ಲಿ ಅವ್ರು ಯಾರೋ ಪ್ರಭುಪಾದರಿಗೆ ಆಯ್ತು ನಾನು ಮುದ್ರಣ ಮಾಡಿದೆ, ನಿಮ್ಗೆ ಮಾಡ್ಕೊಡ್ತೇನೆ, ನಿಮ್ಗೆ ಸ್ಪಾನ್ಸರ್ ಮಾಡ್ತೇನೆ ಅದನ್ನು. ಸೊ ಈ ತರ ಎಲ್ಲ ಇತ್ತು. ಸೊ ಪ್ರಭುಪಾದರು ಅದನ್ನ ಉಪಯೋಗಿಸ್ಕೊಳ್ಳಿ. ಸೊ ಅವ್ರ ಗುರುವಿನ ಆದೇಶ ಈ ಪ್ರಚಾರ ಮಾಡ್ಬೇಕು, ಈ ಪುಸ್ತಕಗಳ ವಿತರಣೆ ಮಾಡ್ಬೇಕು ಮುಖ್ಯವಾಗಿ. ಸೊ ಇದರ ಮೂಲಕ ಮಾಡ್ಬೇಕು ಅಂತ ಪ್ರಭುಪಾದರು ಗುರು ಅವ್ರಿಗೆ ಒಂದು ಸೂಚನೆ ಕೊಟ್ಟಿದ್ರು, ಹಿಂಟ್ ಕೊಟ್ಟಿದ್ರು ಅವ್ರಿಗೆ ಒಂದು. ಸೊ ನಂತರ ಪ್ರಭುಪಾದರು ಅವರು ಸಂಸ್ಥೆ ಬೆಳೆದಾಗ ಒಂದು ಟೈಮಲ್ಲಿ ಹೇಳ್ತಾರೆ ಶಿಲಪ್ರಭು ಶಿಷ್ಯರು, ಪ್ರಭುಪಾದ ನಿಮ್ಮ ಸಂಸ್ಥೆ ಈಗ ಫ್ಯಾಬ್ಯುಲಸ್ಲಿ ರಿಚ್. ಕುಬೇರನ ಬಗ್ಗೆ ಇಲ್ಲಿ ಏನ್ ಹೇಳ್ತಾರೆ, ಫ್ಯಾಬ್ಯುಲಸ್ಲಿ ರಿಚ್, ಅದೇ ಪದ ಫ್ಯಾಬ್ಯುಲಸ್ಲಿ ರಿಚ್. ಸೊ ಹೇಳ್ತಾರೆ ಇದು ಶುದ್ಧ ಭಕ್ತರ ನಿಜವಾದ ಇದು. ಅವರಿಗೆ ಅಪೇಕ್ಷೆ ಇಲ್ಲ, ಆದ್ರೆ ಭಗವಂತನು ಅವರಿಗೋಸ್ಕರ ಅನುಗ್ರಹ ಮಾಡ್ಲಿಕ್ಕೂ ಕೂಡ ಭಗವಂತನು ಇದ್ದಾರೆ. ಭೌತಿಕ ಜಗತ್ತಿನ ಒಂದ್ ಕಡೆ ಹೇಳ್ತಾರೆ, ದ ಪ್ರಾಪರ್ಟಿ ಆಫ್ ಎ ಪ್ಯೂರ್ ಡಿವೋಟಿ ಕೆನಾಟ್ ಬಿ ಟೇಕನ್ ಅವೇ. ಶುದ್ಧ ಭಕ್ತರ ಏನು ಇದಿದೆ ಆಸ್ತಿ ಅಂತ ಹೇಳ್ಬೋದು, ಇನ್ನೊಂದು ರೀತಿ ಹೇಳ್ಬೋದು, ಅದು ಶಾಶ್ವತವಾಗಿ ಭಗವಂತನ ಅನುಗ್ರಹಿಸಬಹುದು. ಸೊ ಹಾಗೆ ಯಾಕಂದ್ರೆ ಕಾಲ ಅನ್ನೋದು ನಾಶ ಮಾಡಕ್ ಆಗೋದಿಲ್ಲ. ಕಪಿಲನ ಬೋಧನೆಗಳು ಬರುತ್ತೆ ಅನ್ಸುತ್ತೆ ಅಲ್ಲಿ. ಶುದ್ಧ ಭಕ್ತನಾಗೆ ಸಿಗುವ ಭಗವಂತನು ಅನುಗ್ರಹಿಸುವ ಏನಾದ್ರೂ ಭೌತಿಕವಾಗಿ ಆದ್ರೂ ಕಾಣ್ಬೋದು ಅದು, ಆದ್ರೆ ಅದೆಲ್ಲವೂ ಕೂಡ ಅವನಿಗೆ ಶಾಶ್ವತ ಅಂತ ಹೇಳಿದೆ. ಸೊ ಎನಿವೆ ಶುದ್ಧ ಭಕ್ತನು ಅದನ್ನ ಇಚ್ಛಿಸೋದಿಲ್ಲ, ಆದರೆ ಹೇಳೋದು ಶುದ್ಧ ಭಕ್ತನ ಇದು ಕೀರ್ತಿ ಆಗ್ಬೋದು, ಇನ್ನೊಂದಾಗ್ಬೋದು, ಅದು ಶಾಶ್ವತವಾಗಿ ಅದು ಇಲ್ಲಾಂದ್ರೆ ಭೌತಿಕವಾದದ್ದು ಎಲ್ಲವೂ ಕೂಡ ಶಾಶ್ವತ. ಸೊ ಇಲ್ಲಿ ಕುಬೇರನ ಇದು ಕೇಳಿದ್ವಿ ನಾವು, ಕುಬೇರನ ಯಕ್ಷಪುರಿಯನ್ನು ಅವರನ್ನು ನೋಡಿ ಹೀಗಾಗಿ ಮುಂದುವರಿತಾ ಇದೆ. ಅವ್ರ ಪ್ರಯಾಣ ಮುಂದುವರಿತಾ ಇದೆ. ಸೊ ಪ್ರಯಾಣ ಮುಂದುವರೆದು ನೆಕ್ಸ್ಟ್ ಇಲ್ಲಿ ವಿವರಣೆ ಹೇಳ್ತಾ ಇರೋದು ಕೈಲಾಸದಲ್ಲಿ ಕೂಡ ಕಲ್ಪತರು ವೃಕ್ಷಗಳಿವೆ ಅಂತ ಹೇಳಿ. ಸೊ ಸಾಮಾನ್ಯವಾಗಿ ಕಲ್ಪತರು ವೃಕ್ಷ ನಾವು ಕೇಳೋದು ನಾವು ಇಲ್ಲಿಲ್ಲ, ಇಲ್ಲಿ ಭೌತಿಕ ಬ್ರಹ್ಮಾಂಡದಲ್ಲಿಲ್ಲ. ಇದಿರೋದು ಆಧ್ಯಾತ್ಮಿಕ ಜಗತ್ತಿನ ವೈಕುಂಠ ಲೋಕಗಳಲ್ಲಿ. ಅದರಲ್ಲೂ ವಿಶೇಷತಃ ನಾವು ಕೇಳ್ತೀವಿ ಗೋಲೋಕದಲ್ಲಿ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿ ಅಭಿಪಾಲಯಂತಂ. ಸೊ ಅಲ್ಲಿ ಕಲ್ಪವೃಕ್ಷಗಳಿದೆ ಅಲ್ಲಿ. ಏನು ಚಿಂತಾಮಣಿ ಪ್ರದೇಶದಷ್ಟು
ಚಿಂತಾಮಣಿ ಪ್ರಕರ ಸದ್ಮಸ್ಸು ಲಕ್ಷಾವೃತೇಶು, ಲಕ್ಷ. ಸೊ ಅದಕ್ಕೆ ಸಂಖ್ಯೆನೇ ಇಲ್ಲ, ಅಷ್ಟು ಕಲ್ಪವೃಕ್ಷಗಳಿದೆ. ಸೊ ಅದು ಇಲ್ಲೂ ಕೂಡ ಇಲ್ಲಿ ಆ ರೀತಿಯ ಒಂದು ಕಾಮದುಗಾಮಿ, ಆ ತರ ಇಚ್ಛೆಗಳನ್ನು ಪೂರೈಕೆ ಮಾಡೋ ವೃಕ್ಷಗಳು ಇಲ್ಲಿ ಕೈಲಾಸದಲ್ಲಿ ಕೂಡ ಸ್ವಲ್ಪ ಇದೆ. ಸೊ ಪ್ರಭುಪಾದರು ಅಲ್ಲಿ ವಿವರಣೆ ಹೇಳ್ತಾ ಇರೋದು. ಹಾಗಾಗಿ ಸೊ ಹಾಗೆ ಕೈಲಾಸ ಹೆಚ್ಚು ಕಡಿಮೆ, ಸೊ ಗೋಲೋಕಕ್ಕೆ ಇರೋ ಸ್ಟ್ಯಾಂಡರ್ಡ್ ಸ್ವಲ್ಪ ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಈ ರೀತಿ ನೋಡ್ಬಹುದು ಅಂತ ಹೇಳ್ತಾ ಇದ್ದಾರೆ. ಭೌತಿಕ ಜಗತ್ತಿನಲ್ಲೂ ಕೂಡ ಕೈಲಾಸ ಅನ್ನೋದು ಸಾಮಾನ್ಯ ಲೋಕ ಅಲ್ಲ. ಯಾಕಂದ್ರೆ ಸಾಕ್ಷಾತ್ ಶಿವನೇ ಅಲ್ಲಿರೋದು, ಸಾಕ್ಷಾತ್ ಶಿವ. ಸೊ ಹಾಗೆ ಅವರ ಲೋಕವು ಕೂಡ ನಮ್ಮ ಬೇರೆ ಪ್ರದೇಶಗಳಿಗಿಂತ ತುಂಬಾ ಹೆಚ್ಚು ವೈಭವವನ್ನು ಇದು ಪಡೆದಿದೆ ಅಲ್ಲಿ ಅಂತ ಅದನ್ನ ಕೇಳಿದ್ದೇವೆ. ಕಲ್ಪತರು ವೃಕ್ಷ. ಓಕೆ, ಇನ್ನೇನಿದೆ ಇವತ್ತಿನ ಭಾವಾರ್ಥಗಳಲ್ಲಿ? ಸೊ ನಾವಿವತ್ತು ಕೇಳಿದ್ದು ಈ ತರ ಈ ವಿಮಾನಗಳಿದೆ ಅಂತ ಕೇಳಿದ್ವಿ. ಸೊ ಈ ವಿಮಾನಗಳು ಇನ್ನ ಸೂಕ್ಷ್ಮವಾದ ಮಂತ್ರದಿಂದ ಉಚ್ಚರಿಸಲ್ಪಟ್ಟ ವಿಮಾನಗಳು. ಸೊ ಈ ವಿಮಾನಗಳಿಗೆ ನಮ್ಮ ತರ ಕ್ರ್ಯಾಶ್ ಎಲ್ಲ ಆಗೋದಿಲ್ಲ. ಇದು ನಮ್ಮ ವಿಮಾನಗಳು ಒಮ್ಮೊಮ್ಮೆ ಕಳ್ಕೊಂಡ್ರೆ, ಕ್ರ್ಯಾಶ್ ಆದ್ರೆ ಹೇಳ್ತಾರೆ ಎಷ್ಟೋ ವರ್ಷಗಳ ನಂತರ ಅವರು ಹುಡುಕ್ತಾರೆ. ಅದು ಎಲ್ಲಿ ಇದಾಯ್ತು ಅಂತ ಗೊತ್ತಿಲ್ಲ. ಯಾವ್ದೋ ಕ್ರ್ಯಾಶ್ 2010 ಏನೋ ಯಾವ್ದಾದ್ರು ಒಂದು ಆದದ್ದು. ಆ ವಿಮಾನ ಎಲ್ಲಿ ಹೋಯ್ತು ಹೇಗೋಯ್ತು ಅಂತಾನೆ ಗೊತ್ತಿಲ್ಲ. ಎಲ್ಲದು ಸಿಂಗಾಪುರ ಎಲ್ಲೋ ಗೊತ್ತಿಲ್ಲ, ಥೈಲ್ಯಾಂಡ್ ಎಲ್ಲೋ ಒಂದ್ ಕಡೆ, ಇಲ್ಲಿ ಸೌತ್ ಈಸ್ಟ್ ಏಷ್ಯಾ. ಇಲ್ಲಿಂದ ಅದು ಪ್ರಯಾಣ ಮಾಡಿದ್ದು, ಅದು ಎಲ್ಲಿ ಅದು ಸಿಗ್ನಲ್ಸ್ ಅದಕ್ಕೆ ಕಳ್ಕೊಂಡು ಎಲ್ಲಿ ಕ್ರ್ಯಾಶ್ ಆಯ್ತು ಅಂತ ಕೂಡ ಗೊತ್ತಿಲ್ಲ. ಸೊ ಅದು ಎಷ್ಟೋ ವರ್ಷಗಳ ನಂತರ ಅದು ಈಗ ಮೋಸ್ಟ್ಲಿ ಸ್ವಲ್ಪ ಸಮಯದ ಹಿಂದೆ ಏನೋ ಅದು ಇಲ್ಲೆಲ್ಲೋ ಅಲ್ಲಿ ಅದರ ಒಂದು ತುಣುಕುಗಳು ಸಿಕ್ತು ಅಂತ. ಹೀಗೆ ನಮ್ಮ ಕಂಟ್ರೋಲ್, ಈ ವಿಮಾನಗಳದ್ದು ಹೀಗೆ ಕಂಟ್ರೋಲ್ ಇದು. ಸೊ ಕ್ರ್ಯಾಶ್ ಆಗತ್ತೆ. ಒಮ್ಮೊಮ್ಮೆ ಕೇಳ್ತೇವೆ, ಯಾರೋ ಬಂದು ಇನ್ನೊಂದು ಯಾವ್ದೋ ಇದು ಲ್ಯಾಂಡಿಂಗ್ ಮಾಡೋವಾಗ್ಲೋ ಇಲ್ಲಾಂದ್ರೆ ಟೇಕ್ ಆಫ್ ಆಗೋವಾಗೋ ಇನ್ನೊಂದು ಯಾವ್ದೋ ಹೊಡೆದು ಬಿಡ್ತು, ಇಲ್ಲಾಂದ್ರೆ ಇನ್ಯಾವುದೋ ಅಲ್ಲೇ ನ್ಯೂಯಾರ್ಕ್ ಅಲ್ಲಿ ಕೇಳೋದು ಏನದು ನೇವಿ ಯಾವ್ದೋ ಒಂದು ಹೆಲಿಕಾಪ್ಟರ್ ಅದು ಬಂದು ಹೊಡೆದು ಬಿಡ್ತು. ಸೊ ಇದೆಲ್ಲ ಈ ರೀತಿ ನಮ್ಮ ವಿಮಾನಗಳು ಇದೆಲ್ಲ ಎಷ್ಟೆಷ್ಟೋ ಇದರಲ್ಲಿ ಇದಿದೆ. ಒಂದ್ ರೀತಿಯಲ್ಲಿ ಹೇಳ್ತಾರೆ, ಇಲ್ಲಿ ನಮಗೆ ರಸ್ತೆಗಳಿಗಿಂತ ಅಲ್ಲಿ ಬೆಟರ್ ಸೇಫ್ ಅಂತ ಹೇಳ್ತಾರೆ. ಅಲ್ಲಿ ನಮ್ಗೆ ಅನ್ಸುತ್ತೆ ಅಲ್ಲಿ ಅಯ್ಯೋ ಅಲ್ಲಿ ಏನು ಇಲ್ಲ, ಅಲ್ಲಿ ಮಿಸ್ ಆದ್ರೆ ಫಿನಿಶ್, ಮೇಲಿಂದ ಕೆಳಗೆ ಬಿದ್ರೆ ಆಯ್ತು, ಇನ್ನೇನು ಯಾವ್ದು ನಮ್ಮ ದೇಹದ ಎಲುಬುಗಳು ಸಿಗೋದಿಲ್ಲ, ಎಲ್ಲ ತುಣುಕು ಚೂರ್ ಆಗ್ಬಿಡ್ತಾರೆ ಅಷ್ಟು ಮೇಲಿಂದ. ಸೊ ಆದ್ರೆ ಹೇಳ್ತಾರೆ ಇಲ್ಲಿಗಿಂತ ನಾವು ರಸ್ತೆ ಅಪಘಾತಕ್ಕಿಂತ ಅಪಘಾತಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಾವು ಸ್ವಲ್ಪ ಜನ ಕೇಳ್ತೇವೆ. ಬಟ್ ಇನ್ನೂ ಅಪಘಾತಗಳಿದೆ, ಆಕ್ಸಿಡೆಂಟ್ಸ್ ಇದೆ ಇದು. ಸೊ ಆದ್ರೆ ಇಲ್ಲಿ ನಾವು ಕೇಳೋ ದೇವತಾ ಲೋಕಗಳಲ್ಲಿ ವಿಮಾನಗಳ ಕಂಟ್ರೋಲ್ ಇದೆ. ಅವ್ರಿಗೆ ಈ ಮಂತ್ರ ಉಚ್ಚಾರಣೆಯಿಂದ ಈ ವಿಮಾನಗಳಿಗೆ ಮೋರ್ ಸೇಫ್, ತುಂಬಾ ಸುರಕ್ಷಿತವಾಗಿದೆ ವಿಮಾನಗಳು. ಸೊ ಅದ್ರ ಬಗ್ಗೆ ಕೇಳಿದ್ವಿ. ಸೊ ಆ ವಿಮಾನಗಳಲ್ಲಿ ಹೇಳ್ತಾರೆ, ಹೋಲಿಕೆ ಕೊಡ್ತಾ ಇರೋದು ಮೋಡಗಳು ಮತ್ತೆ ಲೈಟ್ನಿಂಗ್ ಮಿಂಚು. ಸೊ ಆತರ ಅಲ್ಲಿ ಪ್ರಯಾಣ ಮಾಡುವ ಇವರು ಎಷ್ಟು ದೇವತಾ ವ್ಯಕ್ತಿಗಳು, ಅವರ ಪತ್ನಿಯರು ಅವ್ರು ಎಷ್ಟು ಸುಂದರವಾಗಿದ್ದಾರೆ ಅಂದ್ರೆ ಅವ್ರಿಗೆ ಮಿಂಚು ಇರೋ ರೀತಿಯಲ್ಲಿ ಅಂತ ಮೋಡಗಳಲ್ಲಿ ಮಿಂಚು ನೋಡಿದಾಗ ಎಷ್ಟು ಸುಂದರವಾಗಿ ಕಾಣುತ್ತೆ. ಆ ರೀತಿ ವಿಮಾನಗಳ ದೃಶ್ಯ ಅಂತ ಇಲ್ಲಿ ಕೈಲಾಸದಲ್ಲಿ ಅಂತ ಕೇಳ್ತೀವಿ ನಾವು. ಸೊ ನಂತರ ಕುಬೇರನ ಯಕ್ಷಪುರಿ ಕೂಡ ಅಲ್ಲೇ ಇದೆ. ಸೊ ಶಿವನ ದೊಡ್ಡ ಭಕ್ತರು, ಅವ್ರ ಹತ್ತಿರದಲ್ಲೇ ಶಿವನ ಹತ್ತಿರವೇ ಅವ್ರ ವಾಸಸ್ಥಳ ಇದೆ ಅಂತ ಕೇಳಿದ್ವಿ. ಮತ್ತೆ ಈ ರೀತಿ ಕಲ್ಪತರುಗಳಿವೆ ಅಲ್ಲಿ ಅಂತ ಕೇಳಿದ್ವಿ ಕೈಲಾಸದಲ್ಲಿ. ಸೊ ಇದೆಲ್ಲ ಕೇಳಿ ನಾವು ಹೋಗೋಣ, ಕೈಲಾಸಕ್ಕೆ ಹೋಗೋಣ ಬೇಡ, ಕೈಲಾಸಕ್ಕೆ ಹೋಗೋದು ಬೇಡ. ನಾವು ಭಗವಂತನ ಆಕ್ಚುಲಿ ಹೇಳ್ತಾರೆ, ಭಗವಂತನ ಧಾಮಕ್ಕೆ ಹೋಗುವಾಗ ಇದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ತೋರಿಸ್ತಾರೆ. ನಮ್ಗೆ ಈ ತರ ಇಚ್ಛೆಗಳಿದ್ರೆ ನಾವಲ್ಲಿ ಹೇಗೆ ಒಂದು ಲಿಫ್ಟ್ ಒಂದು ಯಾವ್ದಾದ್ರು ಒಂದು ಟ್ರಾನ್ಸ್ಪರೆಂಟ್ ಒಂದು ಗಾಜಲ್ಲೋ ಇನ್ನೊಂದು ಇದ್ರಲ್ಲೋ ಆಗಿದ್ರೆ ನಾವು ಮೇಲೆ 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ ಹೋಗುವಾಗ ಸಪೋಸ್ 100ನೇ ಅಂತಸ್ತಿಗೆ ಹೋಗ್ತೀವಿ ಅಂದ್ರೆ ನಮಗೆ 1ನೇ ಫ್ಲೋರ್ ಅಲ್ಲಿ ಕಾಣಿಸುತ್ತೆ. 1ನೇ ಫ್ಲೋರ್ ಅಲ್ಲಿ ಏನೇನಿದೆ, ಯಾವ ರೀತಿಯ ಅಂಗಡಿಗಳಿದೆ, ಖರೀದಿ ಮಾಡ್ಬೋದು, ನಿಮ್ಮ ಹತ್ರ ಹಣ ಇದ್ರೆ. ಇಲ್ಲ 2ನೇ ಫ್ಲೋರ್ಗೆ ಹೋದ್ರೆ ಇಲ್ಲಿ ಆಟಗಳಿದೆ, ಈ ತರ ಗೇಮ್ಸ್ ಆಡ್ಬೋದು. ಇನ್ನು 3ನೇ ಫ್ಲೋರ್ ಅಲ್ಲಿ ಹೋದ್ರೆ ಇನ್ನೊಂದು ರೀತಿಯ ವಿನೋದ ಆನಂದ, 4th ಫ್ಲೋರ್ ಅಲ್ಲಿ ಇನ್ನೊಂದು ರೀತಿ. ಸೊ ಹೀಗೆ ನಾವು ವೈಕುಂಠಕ್ಕೆ ಹೋಗ್ಬೇಕಾದ್ರೂ ಕೂಡ ನಮಗೆ ಇಲ್ಲಿಂದ ಕರ್ಕೊಂಡು ಹೋಗಿದೆಲ್ಲ ತೋರಿಸ್ತಾರೆ. ಸೊ ಭೌತಿಕ ಇಚ್ಛೆ ನಮ್ಗೆ ಸ್ವಲ್ಪ ಕೂಡ ಇದ್ರೆ ನಾವು ಆ ಡೋರ್ ನಾವು ಪ್ರೆಸ್ ಮಾಡಿ ಅಲ್ಲಿ ಅದರ ಲಿಫ್ಟ್ ಬಟನ್ ನಾವು ಅಲ್ಲಿ ಪ್ರವೇಶ. ಸೊ ಇಲ್ಲ, ಇವಾಗ ವೈದಿಕ ಸಾಹಿತ್ಯ ನಮ್ಗೆ ಹೇಳೋದು ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ವಾಚನ. ಸೊ
ಎಷ್ಟಿದ್ರು ಈ ಭೌತಿಕ ಜಗತ್ತಿನಲ್ಲಿ ಇಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಇದರ ಚಕ್ರ ಇದೆ. ಸೊ ನಮ್ಗೆ ಬೇಡ ಇದೆ, ಇಲ್ಲಿ ರೋಗಗಳಿದೆ. ಇಲ್ಲಿ ಈ ದೇಹವೇ ಸಿಕ್ಕಿದ್ದೆ ನಮ್ಗೆ ರೋಗಗಳ ಇದು ಗುರುತು ಇದು ಭವರೋಗ. ಹಾಗಾಗಿ ಇಲ್ಲಿ ಶಾಶ್ವತವಾದ ಸುಖ, ಶಾಶ್ವತವಾದ ಆನಂದ, ಶಾಶ್ವತವಾದ ನೆಲೆ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ಇದೆಲ್ಲ ಇದಕ್ಕೆ ಆಕರ್ಷಣೆಗೊಳ್ಬಾರ್ದು. ನಾವು ಶುದ್ಧ ಭಕ್ತರಾಗ್ಬೇಕು. ನಾವು ಶುದ್ಧ ಭಕ್ತರ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಾದ್ರೂ ಪ್ರಶ್ನೆಗಳಿದ್ರೆ ಏನಾದ್ರು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಧನ್ಯವಾದಗಳು ಹರೇ ಪ್ರಭುಜಿ. ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು.